ಗೂಗಲ್ ಟ್ರಾನ್ಸ್ಲೇಟಲ್ಲಿ ತುಳು ಬಂತಪ್ಪ, ಇನ್ನು ಮುಂದಿನ ನಮ್ಮ ಕೆಲಸ ಕಾರ್ಯಗಳೇನು, ನಾವು ಯಾವ ರೀತಿಯಾಗಿ ಇದಕ್ಕೆ ಸನ್ನದ್ಧರಾಗಬೇಕು ಅನ್ನುವಂಥ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸುವುದಾದರೆ ನಮ್ಮ ಜೊತೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಮತ್ತು ತುಳುನಾಡ ವಿದ್ವಾಂಸರು ಕೂಡ ಆಗಿರುವಂತಹ ದಯಾನಂದ್ ಕತ್ತಲ್ ಸರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇನ್ನೋರ್ವ ಅತಿಥಿಗಳಾಗಿ ಮಾಹಿತಿ ತಂತ್ರಜ್ಞಾನ ತಜ್ಞರಾಗಿರುವಂಥ UB ಪವನಜ್ ಅವರು ಕೂಡ ಹಿರಿಯ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಸಲ್ಮೇಲು ಇವತ್ತಿನ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕನ್ನಡದಲ್ಲೇ ನಾವು ಮುಂದುವರಿಸೋಣ. ಕಾರಣ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬ ತುಳುವನಿಂದ ಹಿಡಿದು ಎಂಟೈರ್ ಕರ್ನಾಟಕ ಮಾತ್ರವಲ್ಲದೆ ದೇಶದ ಉದ್ದಗಲಕ್ಕೂ ಇರುವಂಥ ವೀಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾರೆ. ಆ ಒಂದು ಕಾರಣದಿಂದ ಸರ್, ದಯಾನಂದ್ ಕತ್ತಲ್ ಸರ್ ಬಳಿ ಮೊದಲ ರಿಯಾಕ್ಷನನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಗೂಗಲ್ ಟ್ರಾನ್ಸ್ಲೇಟಲ್ಲಿ ತುಳು ಭಾಷೆಯನ್ನು ಕಾಣುವಂಥ ಒಂದು ಸೌಭಾಗ್ಯ ಬಂದಿದೆ. ನಮ್ಮ ನಿರೀಕ್ಷೆಗಳಿರುವಂಥದ್ದು 8ನೇ ಪರಿಚಯದ ಮತ್ತು ರಾಜ್ಯದ 2ನೇ ಅಧಿಕೃತ ಭಾಷೆ ಆಗಬೇಕು ಅನ್ನುವಂಥದ್ದು. ಬಟ್ ಈ ಒಂದು ಬೆಳವಣಿಗೆಯನ್ನು ಕಂಡು ಹೇಳೋದಾದರೆ ತಮ್ಮ ಫಸ್ಟ್ ರಿಯಾಕ್ಷನ್? ಬಹಳ ಸಂತಸ ತಂದಿದೆ. ಗೂಗಲ್ ಅನ್ನುವಂಥ ದೈತ್ಯ ಸಂಸ್ಥೆ ತನ್ನ ವ್ಯವಹಾರಕ್ಕೋಸ್ಕರ ಇದನ್ನು ಬಳಕೆ ಮಾಡಿದ್ರೂ ಈ ತುಳು ಭಾಷೆಯನ್ನು ಅಳವಡಿಸ್ಕೊಂಡ್ರೆ ನಮಗೆ ಪ್ರಯೋಜನ ಇದೆ ಅನ್ನುವಂಥ ಅವರ ಕಣ್ತೆರೆಸಿದಂತಹ ತುಳುವರ ಹೋರಾಟವನ್ನು ಸ್ಮರಿಸಬೇಕು. ಯಾಕಂತ ಹೇಳಿದ್ರೆ ಇದು ನಮಗೊಂದು ಪಾಠ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಸುಮ್ಮನಿದ್ರೆ ತುಳುವಿಗೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಅಧಿಕೃತ ರಾಜ್ಯ ಭಾಷೆ ಆಗಿರ್ಬೋದು, ಅದು 8ನೇ ಪರಿಚಯಕ್ಕೆ ಸೇರಿಸುವುದಾಗಿರ್ಬೋದು, ಅಲ್ಲ ಈಗಾಗಲೇ ನಮ್ಮ ಇದರ ಅಂಗಳದಲ್ಲಿರುವಂತಹ ಯೂನಿಕೋಡ್ಗೆ, ತುಳು ಲಿಪಿ ಅದರ ಯೂನಿಕೋಡ್ನ ಅಂಗಳದಲ್ಲಿರುವಂಥ ವ್ಯವಸ್ಥೆಯನ್ನು ಸಂಪೂರ್ಣಗೊಳಿಸುವುದಕ್ಕೆ ಎಲ್ಲರೂ, ನಾನು ಹೇಳುವಂಥದ್ದು ತುಳು ಭಾಷಿಗರು, ತುಳುನಾಡಿನ ರಾಜಕಾರಣಿಗಳು, ತುಳುನಾಡಿನ ಸೇವಾ ಸಂಸ್ಥೆಗಳು, ತುಳುನಾಡಿನ ವಿದ್ಯಾಸಂಸ್ಥೆಗಳು, ಇನ್ನಿತರ ಎಲ್ಲ ಸಂಘಟನೆಗಳು ಸೇರಿ ಆ ಜಾತಿ ಈ ಜಾತಿ, ಆ ಜನಾಂಗ ಈ ಜನಾಂಗ ಅಂತಲ್ಲ, ತುಳುಗೆ ಭಾಷಾ ಭೇದ ಇಲ್ಲ, ಜನಾಂಗ ಭೇದ ಇಲ್ಲ, ಎಲ್ಲರೂ ಸೇರಿ ತುಳು ಭಾಷೆಯ ಬಗ್ಗೆ ಒಂದು ಕ್ರಾಂತಿಯನ್ನು ಎಬ್ಬಿಸಿದರೆ ಇದು ಖಂಡಿತ ಸಾಧ್ಯ ಆಗ್ತದೆ. ಅದಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಹೇಳ್ತೇನೆ. ಓಕೆ, ಪವನಜ್ ಸರ್, ಇದು ಒಂದು ಜಾಗತಿಕ ಮಟ್ಟದಲ್ಲಿ ಸಂದ ಗೌರವ ಅಂತ ಅಂದ್ಕೊಳ್ಬೇಕಾ ಅಥವಾ ಇನ್ನೂ ಕೂಡ ಬೆಳವಣಿಗೆ ಆಗಬೇಕು ಅಂತ ಅನಿಸ್ತಾ ಇದೆ ತಮಗೆ ಈ ವಿಚಾರವಾಗಿ ಹೇಳೋದಾದರೆ? ಇದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಜಾಗತಿಕ ಮಟ್ಟದಲ್ಲಿ ತುಳುವಿಗೆ ಮೊದಲೇ ಇದೇನು ರೆಕಗ್ನಿಷನ್ ಇದೆ. ISO ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್, ಅದರಲ್ಲಿ ತುಳು ಭಾಷೆಗೆ PCY ಅನ್ನೋ ಕೋಡ್ ಕೊಟ್ಟಿದ್ದಾರೆ. ಯುನಿಕೋಡ್ ಈಗ ತುಳುವಿಗೆ ಜಾಗ ಮೊದಲೇ ರಿಸರ್ವ್ ಮಾಡಿಟ್ಟಿದ್ದಾರೆ. ಅದು ಬಹುಶಃ ಯುನಿಕೋಡ್ ಹೊಸ ಆವೃತ್ತಿಯಲ್ಲಿ ಬರಬಹುದು. ತುಳು ಜಾಗತಿಕ ಮಟ್ಟದಲ್ಲಿ ತುಳು ಒಂದು ಭಾಷೆ ಅನ್ನೋ ಒಂದು ಮನ್ನಣೆ ಇದೆ. ಆದರೆ ಗೂಗಲ್ ಈಗ ಮೊದಲ ಬಾರಿಗೆ ತುಳುವಿಗೆ ಅನುವಾದವನ್ನು ಕೊಟ್ಟಿದೆ. ಸರ್ಚ್ ಇಂಜಿನ್ ನಲ್ಲಿ ಇನ್ನೂ ತುಳು ಸರಿಯಾಗಿ ಬರ್ತಾ ಇಲ್ಲ. ನಾನು ಈಗ ಪ್ರಯತ್ನ ಮಾಡಿ ನೋಡಿದೆ. ಅಂದ್ರೆ ಈಗ ಬೊಂಡದ ನೀರು ಅಂತೆಲ್ಲ ಕೊಟ್ರೆ ಅಥವಾ ಮಾಳ್ಪೇರು ಪರ್ಪೇರು ಇಂಥದ್ದೆಲ್ಲ ಶಬ್ದಗಳು ಅದಕ್ಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಗೂಗಲ್ ಸರ್ಚ್ ಇಂಜಿನಿಗೆ. ಬಟ್ ಅನುವಾದಕ್ಕೆ ಬಂದಿದೆ. ಇಂಗ್ಲಿಷಿಂದ ಕನ್ನಡ, ಕನ್ನಡದಿಂದ ತುಳು, ಇಂಗ್ಲಿಷಿಂದ ತುಳುವಿಗೆ, ಕನ್ನಡದಿಂದ ತುಳುವಿಗೆ, ಅಥವಾ ಬೇರೆ ಗೂಗಲ್ನಲ್ಲಿ ಅನುವಾದದಲ್ಲಿ, ಗೂಗಲ್ ಟ್ರಾನ್ಸ್ಲೇಷನ್ ನಲ್ಲಿ ಯಾವೆಲ್ಲ ಭಾಷೆಗಳಿವೆಯೋ ಆ ಎಲ್ಲ ಭಾಷೆಗಳಲ್ಲಿ ಒಂದಕ್ಕೊಂದಕ್ಕೆ ಅನುವಾದ ಆಗುತ್ತೆ. ಅಂದ್ರೆ ನೀವು ಫ್ರೆಂಚ್, ಜರ್ಮನಿಯಿಂದ ಕೂಡ ತುಳುವಿಗೆ ಅನುವಾದ ಮಾಡ್ಬೋದು. ನೀವು ಆಟಿಕಳಂಜ ಅಥವಾ ಯಾವುದೋ ಹಾಡು ಪಾಡ್ದನ ಅಥವಾ ಇನ್ನಿತರ ತುಳು ಪಾಡ್ದನವನ್ನು ಬೇಕಿದೆ ಫ್ರೆಂಚ್ ಭಾಷೆಗೆ, ಜರ್ಮನ್ ಭಾಷೆಗೆ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಇವಾಗಲೇ ಅವರು ತರನಾಥ್ ಅವರು ಹೇಳಿದ್ರು, ದಯಾನಂದ್ ಕತ್ತಲ್ ಸರ್ ಹೇಳಿದ್ರು, ನಾನು ಇವಾಗಲೇ ಹೇಳಿದ್ದೀನಿ, ಪತ್ರಿಕೆಯಲ್ಲೆಲ್ಲ ಬಂದಿದೆ. ಇದು ಮೊದಲ ಹೆಜ್ಜೆ ಅಷ್ಟೇ. ಕನ್ನಡ ಪ್ರಾರಂಭ ಆದಾಗ ಗೂಗಲ್ನಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಕನ್ನಡ ಇತ್ತೋ ಈಗ ಆ ಪರಿಸ್ಥಿತಿಯಲ್ಲಿ ತುಳು ಇದೆ. ಕನ್ನಡ ಈಗ ಸುಮಾರು ಒಂದು 80-85% ಸರಿಯಾಗಿ ಬರ್ತಾ ಇದೆ ಗೂಗಲ್ ಅನುವಾದ. ಆದ್ರೆ ತುಳು ಅಷ್ಟು ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ನಾವು ತುಳು ಭಾಷಿಕರು ಅಲ್ಲಿ ತಪ್ಪು ಬಂದಾಗ ಅಲ್ಲಿ ಕೆಳಗಡೆ ಫೀಡ್ಬ್ಯಾಕ್ ಅಂತ ಇದೆ, ಸೆಂಡ್ ಫೀಡ್ಬ್ಯಾಕ್ ಅಂತ ಒಂದು ಬಟನ್ ಇದೆ. ಅಲ್ಲಿ ಕ್ಲಿಕ್ ಮಾಡಿ ಸರಿಯಾದ ಅನುವಾದ ಯಾವುದು ಅಂತ ಹೇಳ್ಬೇಕು. ಈಗ ಟೆಂಡರ್ ಕೋಕೋನಟ್ ಅಂತ ಹೇಳಿದ್ರೆ ಈ ಕನ್ನಡದಲ್ಲಿ ಕೂಡ ಕೋಮಲ ತೆಂಗಿನಕಾಯಿ ಅಂತ ಬರ್ತದೆ, ಎಳನೀರು ಅಂತ ಬರುವುದಿಲ್ಲ. ಬೊಂಡ ಅಂತ ಹೇಳೋ ಶಬ್ದ ಅದಕ್ಕೆ ಇನ್ನೂ ಗೊತ್ತಿಲ್ಲ. ನಾನು ಪ್ರಯತ್ನ ಮಾಡಿ ನೋಡಿದೆ. ಸುಮಾರು ಇದೆ ಆ ತರ. ಪಟ್ಟಿ ದೊಡ್ಡ ಮಾಡ್ಬೋದು. ಅದು ಪಟ್ಟಿದು ದೊಡ್ಡ ಸಂಗತಿ ಮಾಡೋದು ವಿಶೇಷ ಅಲ್ಲ. ನಾವು ಮಾಡ್ಬೇಕಾದೇನಂದ್ರೆ ಈ ತರ ತಪ್ಪು ಅನುವಾದ ಬಂದಾಗ ಅದನ್ನು ಸ್ಕ್ರೀನ್ ಶಾಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕೊಂಡು ಸಂಭ್ರಮಿಸುವುದಲ್ಲ ತಪ್ಪಿದೆ ಅಂತ. ಅಲ್ಲಿ ಕೆಳಗಡೆ ಒಂದು ಇದಿದೆ, ಸೆಂಡ್ ಫೀಡ್ಬ್ಯಾಕ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ ಸರಿಯಾದದ್ದು ಯಾವುದು ಅಂತ ಅವರಿಗೆ ಹೇಳಬೇಕು. ಗೂಗಲ್ ಈಸ್ ಎ ಬಿಸ್ನೆಸ್ ಮ್ಯಾನ್, ಅವನು ವ್ಯಾಪಾರಿ. ಅವ್ರಿಗೆ ತುಳು ಭಾಷೆ ಮಾತಾಡೋರು 25 ಲಕ್ಷ ಜನ ಇದ್ದಾರೆ ಅಂತ ಗೊತ್ತಿದೆ.
ಯುರೋಪಿನಲ್ಲಿ ಕೆಲವು ಭಾಷೆಗಳನ್ನು 4 ಲಕ್ಷ 10 ಲಕ್ಷ ಜನ ಕೂಡ ಮಾತಾಡುವ ಭಾಷೆಗಳಿಗೆ ಅವರು ಎಲ್ಲ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ 25 ಲಕ್ಷ ಭಾಷೆ ಮಾತಾಡುವ ಜನರಿಗೆ ಇಲ್ಲ. 25 ಲಕ್ಷ ಜನರನ್ನು ನಾವು ತಲುಪುತ್ತೀವಿ ಇದನ್ನು ಕೊಟ್ರೆ ಅಂತ ಅವ್ರಿಗೆ ಗೊತ್ತಾಗಿದೆ. ಗೂಗಲ್ ಡಿಪೆಂಡ್ಸ್ ಆನ್ ಅಡ್ವರ್ಟೈಸ್ಮೆಂಟ್. ಸೊ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ನಾಳೆ ಈಗ ತುಳುವಿನಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ ಬರ್ಬೋದು, ದುಡ್ಡು ಮಾಡ್ಬೋದು. ಗೂಗಲ್ನವರು ಅವರು ದುಡ್ಡು ನೋಡುದು ಅಷ್ಟೇ. ನಮಗೆ ತುಳು ಭಾಷೆಗೆ ಬಂತು. ನಾವು ಆಕ್ಚುಲಿ ಏನು ಮಾಡಬೇಕಿತ್ತು ಅಂದ್ರೆ ನಮ್ಮ ಸರ್ಕಾರವೇ ಇದನ್ನು ಮೊದಲೇ ಮಾಡಬೇಕಿತ್ತು. ಕೇಂದ್ರ ಸರ್ಕಾರ ಮಾಡಬೇಕಿತ್ತು. ಬೇರೆ ಸುಮಾರು ಭಾಷೆಗಳಿಗೆ ಭಾಷಿಣಿ ಅಂತ ಒಂದು ಅನುವಾದ ಈಗ ಮಾಡಿದ್ದಾರೆ ಅವರು, ಅದರಲ್ಲಿ ತುಳು ಇಲ್ಲ. ಕರ್ನಾಟಕ ಸರ್ಕಾರವೇ ನಮ್ಮ ತುಳು ಭಾಷೆಯನ್ನು 2ನೇ ಭಾಷೆಯಾಗಿ ಇನ್ನೂ ಮಾಡಿಲ್ಲ. ನಮ್ಮ ಭಾಷೆಗೆ ನಾವೇ ಮಾಡ್ಕೋಬೇಕು. ಆಕ್ಚುಲಿ ಗೂಗಲ್ ಮಾಡಿತ್ತು ಅಂತ ಸಂಭ್ರಮಿಸುವುದು ಅಂತ ಒಂದು ವಿಷಯ ಓಕೆ ಬಂದಿದೆ, ಸಂಭ್ರಮಿಸೋಣ. ಅದಕ್ಕಿಂತ ಹೆಚ್ಚು ಸಂಭ್ರಮ ನಾವು ನಮ್ಮ ದೇಶದ ಸರ್ಕಾರಗಳೇ ಮಾಡಿದ್ದಿದ್ರೆ ಇನ್ನೂ ಸಂಭ್ರಮಿಸಬಹುದಿತ್ತು. ಖಂಡಿತ ಇದು ಸಂಭ್ರಮಿಸುವಂಥ ಸಮಯ ಅಲ್ಲ, ಈ ಕುರಿತಾಗಿ ಚರ್ಚಿಸಬೇಕಾದಂಥ ಸಮಯ. ಯಾಕಂತ ಹೇಳಿದ್ರೆ ತೆಲಂಗಾಣದ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ತುಳು ವಿಭಾಗಗಳನ್ನು ನಾವು ನೋಡ್ತೇವೆ. ಆದರೆ ಮಂಗಳೂರಲ್ಲಿರುವಂಥ ವಿಶ್ವವಿದ್ಯಾನಿಲಯಗಳಲ್ಲಿ ಇನ್ನೂ ಕೂಡ ತುಳು ವಿಭಾಗಗಳು ಇಲ್ಲ ಅನ್ನುವಂತಹ ವಿಚಾರದ ಕೂಗುಗಳೇ ಈಗಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಹೊರ ರಾಜ್ಯಗಳಲ್ಲಾದರೂ ತುಳು ಭಾಷೆಯನ್ನು ಅಥವಾ ಹೊರ ದೇಶಗಳಲ್ಲೂ ಕೂಡ ತುಳು ಭಾಷೆಗೆ ಅದರದ್ದೇ ಆದಂಥ ಮಾನ್ಯತೆಗಳಿದೆ. ಆದರೆ ಪ್ರಸ್ತುತ ನಮ್ಮ ದೇಶ ಅಂತಲ್ಲ, ನಮ್ಮ ಮಂಗಳೂರಲ್ಲೇ ಕೆಲವೊಂದು ವಿಶ್ವವಿದ್ಯಾನಿಲಯಗಳಲ್ಲೂ ಕೆಲವೊಂದು ವಿಭಾಗಗಳಲ್ಲಿ ತುಳು ಭಾಷೆಗೆ ಅದರದ್ದೇ ಆದಂಥ ಆದ್ಯತೆಗಳು ಇಲ್ಲ ಅನ್ನುವಂಥ ಕೂಗೆ ಜಾಸ್ತಿಯಾಗಿ ಕಂಪ್ಲೇಂಟ್ಗಳ ರೀತಿಯಲ್ಲಿ ಬರ್ತಾ ಇರುವಂಥದ್ದು. ದಯಾನಂದ್ ಸರ್, ಈಗ ಅವರೇ ಹೇಳಿರ್ತಾರೆ, ಈ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಅನ್ನುವಂಥದ್ದು ನಾವು ಅವತ್ತಿನಿಂದಲೂ ಕೂಡ ಹೇಳ್ತಾ ಬಿಡ್ತಾ ಇರುವಂಥದ್ದು. ಅವರ ಹೋರಾಟಗಳು ಅಥವಾ ಒಂದು ಸರಿಯಾದ ರೀತಿಯಾದಂಥ ಪರಿಶ್ರಮ ಇದ್ದರೆ ತುಳು ಭಾಷೆಗೆ ಯಾವಾಗಲೂ ಮಾನ್ಯತೆಗಳು ಸಿಗ್ತಾ ಇತ್ತು ಅನ್ನುವಂಥ ವಿಚಾರಗಳು ಕೂಡ ಇತ್ತು. ಆ ಕುರಿತಾಗಿ ಹೇಳೋದಾದ್ರೆ, ಈಗ ರಾಜಕೀಯ ಇಚ್ಛಾಶಕ್ತಿ ಒಂದು, ರಾಜಕೀಯ ಇಚ್ಛಾಶಕ್ತಿಯನ್ನು ಯಾವ ರೀತಿ ಬಡಿದೆಬ್ಬಿಸೋದು ಹೇಳ್ತೇವೆ. ನಮ್ಮ ಊರಿನ ಒಂದು ಅಗರ್ ಬಿದ್ದರೆ ಊರಿನವರು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ತಾರೆ. ತುಳು ಭಾಷೆಯ ಅಗರೆ ಬಿದ್ದಿದೆ ಈಗ, ಆವಾಗ ಯಾರು ಹೋರಾಟ ಮಾಡಬೇಕು? ಈಗ ನಾವು ಎಲ್ಲ ತುಳುವರು ಇದರ ಬಗ್ಗೆ ಮನಸ್ಸು ಮಾಡಿದರೆ, ಹೋರಾಟ ಮಾಡಿದರೆ ಖಂಡಿತವಾಗಿ ಸಿಗ್ಬೋದು. ಆಯಿತಾ? ಈಗ ನೋಡಿ, ಪವನಜರು ಇದ್ದಾರೆ. ನಾವು ತುಳು ಲಿಪಿ 1100 ವರ್ಷದ ಇತಿಹಾಸ ಇದೆ ಆ ಲಿಪಿಗೆ. ಅದೊಂದು ಭಾಷೆಯ ಬೆನ್ನೆಲುಬು. ಯಾಕಂತ ಹೇಳಿದ್ರೆ ಈಗ ಹೇಳುವಂಥದ್ದು ಕನ್ನಡ ಅದಕ್ಕೆ ಒಂದು ಲಿಪಿ, ಆಯ್ತಾ? ತುಳುವಿಗೆ ಲಿಪಿ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು, ಆಯ್ತಾ? ತುಳುನಾಡಿನಲ್ಲಿ ಸಂಸ್ಕೃತಕ್ಕೆ ಲಿಪಿ ಕೊಟ್ಟ ಭಾಷೆ ತುಳು. ಅದಕ್ಕೆ ಶಾರದಾ ಲಿಪಿ ಇದೆ, ದೇವನಾಗರಿ ಲಿಪಿ ಇದೆ, ಆಯ್ತಾ? ಬೇರೆ ಬೇರೆ ಕಡೆಯಲ್ಲಿದೆ. ಆದರೆ ತುಳುನಾಡಿನಲ್ಲಿ ಸಂಸ್ಕೃತ ಭಾಷೆಯನ್ನು ತುಳು ಲಿಪಿಯಲ್ಲಿ ಬರೆದಂಥ ಶಿಲಾಶಾಸನಗಳು ಸಿಕ್ಕಿದೆ. ಅದರ ಪುಸ್ತಕ ಕೂಡ ಪ್ರಕಟಣೆ ಕೂಡ ಆಗಿದೆ. ತುಳು ಲಿಪಿಯನ್ನು 8ನೇ ಪರಿಚಯಕ್ಕೆ ಸೇರಿಸುವ ತುಳು ಲಿಪಿಯನ್ನು ನಾವು ಯೂನಿಕೋಡ್ಗೆ ಸೇರಿಸುವಂಥ ಸಂದರ್ಭದಲ್ಲಿ ಪಾವನಜರಿಗೆ ಉಪದ್ರ ಕೊಟ್ಟಿದ್ದಾರೆ. ತುಂಬ ಅವರಿಗೆ ಬೇಸತ್ತು ಹೋಗಿದೆ ಕಟ್ಟಕಡೆಗೆ, ಆಯಿತಾ? ಕಟ್ಟಕಡೆ ಏನು ಮಾಡೋದು, ಅದನ್ನು ನಮ್ಮಿಂದ ಎಷ್ಟು ಸಾಧ್ಯತೆ ಇದೆ ನೇರವಾಗಿ ಅಕಾಡೆಮಿಯಿಂದ ಮಾಡುವಂಥ ಪ್ರಯತ್ನ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಜೈತುಳುನಾಡು ಸಂಘಟನೆ ತುಂಬ ನಮಗೆ ಸಹಕಾರ ನೀಡಿತು. ನಾನು ಹೇಳುವಂಥದ್ದು, ಈಗ ಇದು ವ್ಯಾಪಾರಕ್ಕೆ ಬರಬೇಕಂತಿದ್ರೆ ಅಂತ ಹೇಳಿದ್ರೆ, ಇವರು ಬಳಕೆ ಮಾಡಬೇಕಂತಿದ್ರೆ ಇದರ ಈ ಹಿಂದೆ ಯಾರೆಲ್ಲ ಪವನಜರು ಸೇರಿ ಅಲ್ಲ ತುಳು ಲಿಪಿಯ ಬಗ್ಗೆ ವೆಂಕಟರಾಜ ಪುಣಿಚಿತ್ತಾಯರಿಂದ ಹಿಡಿದು ಅದನ್ನು ಬೆಳಕಿಗೆ ತಂದವರಿಂದ ಹಿಡಿದು ಎಲ್ಲ ಇತ್ತೀಚೆಗೆ ಒಂದು 300 ಮಂದಿ ಶಿಕ್ಷಕರಿದ್ದಾರೆ ತುಳು ಲಿಪಿಯನ್ನು ಕಲಿಸುವಂಥ. ಎಲ್ಲರ ಹೋರಾಟದ ಫಲಶ್ರುತಿಯಾಗಿ ಮತ್ತು ನಾವು ಏನು ಕಾಗದಗಳ ಹೋರಾಟ ನಡೆದಿದೆ, ತುಳುವನ್ನು ಅಧಿಕೃತ ರಾಜ್ಯ ಭಾಷೆ ಮಾಡಬೇಕು, 8ನೇ ಪರಿಚಯ ಸೇರಬೇಕು, ಎಲ್ಲರ ಹೋರಾಟದ ಫಲಶ್ರುತಿಯಾಗಿ ಇದಕ್ಕೆ ತುಳುಗೆ ಒಂದು ನ್ಯಾಯ ಕೊಟ್ಟರೆ, ಅದನ್ನು ಅಳವಡಿಕೆ ಮಾಡಿದರೆ ನಮಗೆ ಪ್ರಯೋಜನ ಇದೆ ಅನ್ನುವಂಥದ್ದು ಗೂಗಲಿಗೆ ಮನವರಿಕೆ ಆಗಿದೆ. ಗೂಗಲ್ ಅನ್ನುವಂಥ ದೈತ್ಯ ಸಂಸ್ಥೆಗೆ ಮನವರಿಕೆ ಆಗಿರುವಂಥದ್ದು ತುಳುನಾಡಿನ ಕಟ್ಟಕಡೆ ಒಬ್ಬ ವ್ಯಕ್ತಿಗೆ ಕೂಡ ಮನವರಿಕೆ ಆಗಬೇಕು. ಗೂಗಲಿಗೆ ಮನವರಿಕೆ ಆಗಿದೆ, ನಮ್ಗೆ ಯಾಕೆ ಆಗ್ತಾ ಇಲ್ಲ? ಇದನ್ನು ಮನವರಿಕೆ ಆದರೆ ಕೇವಲ ವ್ಯಾಪಾರಕ್ಕೋಸ್ಕರ ಅವರಿಗೆ ಲಾಭ ಇದೆ, ಅವರು ಮಾಡ್ತಾರೆ. ಹಾಗಾದ್ರೆ ನಮಗೆ ತುಳುವಿಂದ ಲಾಭ ಇಲ್ವಾ? ನಮ್ಮ ಭಾಷೆಯಿಂದ ಲಾಭ ಇಲ್ವಾ? ಇದರ ಬಗ್ಗೆ ಒಂದಷ್ಟು ಹೋರಾಟಗಳು ನಡೀಬೇಕು. ಒಂದು ವೇಳೆ ತುಳುವಿಗೆ ಒಂದು ಪ್ರತ್ಯೇಕ ಸ್ಥಾನಮಾನ ಏನು ಸಿಕ್ಕಿದೆ, ತುಳುವಿಗೆ ಏನು ಸಿಕ್ಕಿದೆ ಅಂತ ನಾನು ಎಲ್ಲರಲ್ಲಿ ಪ್ರಶ್ನಿಸ್ತೇನೆ. ಒಂದು 50 ಸೆನ್ಸು ಸ್ಥಳ, ಅದರಲ್ಲಿರುವಂಥ ಅಕಾಡೆಮಿ ಬಿಟ್ಟರೆ ತುಳುವಿಗೆ ಏನಿದೆ ಹೇಳಿ? ಏನಿದೆ? ಇಲ್ಲಿ ಥಿಯೇಟರ್, ಚಲನಚಿತ್ರದವರಿಗೆ ಥಿಯೇಟರ್ಗಳಿಲ್ಲ. ಯಾವುದೇ ರಂಗಭೂಮಿಯನ್ನು ನೋಡಿ ತುಳುವಿನ ಹೆಸರಿಲ್ಲ. ಎಲ್ಲಾದರೂ ನೋಡಿದ್ದೀರಾ? ಇಲ್ಲ. ಪುರಭವನ ಇರಲಿ,
ಅಂಬೇಡ್ಕರ್ ಭವನ ಇರಲಿ, ಹ್ಮ್. ಎಲ್ಲೂ ಕೂಡ ಯಾವುದಾದ್ರೂ ತುಳುವಿಗೋಸ್ಕರ ಮೀಸಲಿಟ್ಟಂಥ ಸ್ಥಳ ಉಂಟಾ? ಹ್ಮ್. ಇಲ್ಲ. ಪಿಲಿಕುಲದಲ್ಲಿ ಮಾಡಿದರೆ ಅಲ್ಲಿ ಕೂಡ ಉಂಟಾ? ಹ್ಮ್. ಎಲ್ಲಿ ಕೂಡ ತುಳುವಿಗೋಸ್ಕರ ಅಂತ ಮೀಸಲಿಟ್ಟಂಥದ್ದು ಏನಾದರೂ ಉಂಟಾ? ಖಂಡಿತ. ಏನಾದರೂ ನೋಡಿ, ಮೊನ್ನೆ ಇತ್ತೀಚೆಗೆ ಯಕ್ಷರಂಗಾಯನ ಬಂತು, ಹ್ಮ್. ಆಯ್ತಾ? ಯಾಕೆ ತುಳುವಿಗೆ ಒಂದು ಬಂದಿಲ್ಲ? ಹ್ಮ್. ಹ್ಮ್. ಯಾಕೆ ಬಂದಿಲ್ಲ? ತುಳುವಿಗೆ ಏನಿದೆ? ತುಳುವಿಗೆ ಅಕಾಡೆಮಿಟ್ ಏನಿದೆ? ಖಂಡಿತ. ಈಗ ಹೇಳಿದ್ವಿ, ನಮ್ಮ ವಿಶ್ವವಿದ್ಯಾನಿಲಯದ ಬಗ್ಗೆ ಹೇಳಿದ್ವಿ. ಹ್ಮ್. ಮಂಗಳೂರಲ್ಲಿ ಧರ್ಮಸ್ಥಳದ್ದೊಂದು ತುಳುಪೀಠ ಇದೆ, ಅಧ್ಯಯನ ಪೀಠ ಇದೆ. ಅದರಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರು ಕೂಡ. ತುಳುವಿಗೋಸ್ಕರ ತುಂಬ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರೊಂದಿಗೆ ನಾವು ಕೂಡ ಯಾರು ತುಳುವಿಗೋಸ್ಕರ ದುಡಿತಾರೆ, ನಾನು ಅಧ್ಯಕ್ಷನಾಗಿರುವಾಗ ಅವರೆಲ್ಲವರೊಂದಿಗೆ ನಾನು ಕೈ ಜೋಡಿಸಿದ್ದೇನೆ. ಯಾಕಂತ ಹೇಳಿದ್ರೆ ಅವರು ಕನಿಷ್ಠ ನಮಗೆ ಅನುದಾನ ಇಲ್ಲದಿದ್ರು ತುಳುವಿಗೋಸ್ಕರ ಅವ್ರು ದುಡಿತಾರಲ್ಲ. ಇದನ್ನೆಲ್ಲ ಯಾವಾಗ ಮಾಡ್ತದೆ ಸರ್ಕಾರ, ಸರ್ಕಾರ ಮಾಡಬೇಕಂತಿದ್ರೆ ನಾವು ಅದನ್ನು ಯಾವಾಗ ಬೇಡಿಕೆ ಇಡ್ತೇವೆ ಆವಾಗ ಅದು ಇನ್ನೂ ಕೂಡ ನಮಗೆ ಪ್ರಯೋಜನ ಸಿಗಲಿಕ್ಕೆ ಸಾಧ್ಯ ಅಂತ ಒಂದು ಆಶಾವಾದ. ಓಕೆ. ಪವನ್ ಸರ್, ಈಗ ಇದರ ಪ್ರೊಸೆಸ್ ಯಾವ ಥರ ಆಗಿರುತ್ತೆ ಅಂತ ಹೇಳ್ಬೋದಾ? ಅಂದರೆ ಈಗ ಕೇವಲ ಗೂಗಲ್ ಟ್ರಾನ್ಸ್ಲೇಟರಲ್ಲಿ ಸಿಗ್ತಾ ಇದೆ, ಇನ್ನು ಮುಂದಕ್ಕೆ ಅದು ಆ್ಯಪಲ್ಲಿ ಸಿಗಬೇಕು ಅನ್ನುವಂಥ ರಿಕ್ವೆಸ್ಟ್ಗಳು ಕೂಡ ಇರುವಂಥದ್ದು ಹಲವರದ್ದು. ಆ ಪ್ರೊಸೆಸ್ ಇಲ್ಲಿಯ ತನಕ ಯಾವ ಥರ ನಡೆದಿತ್ತು, ಇನ್ನು ಮುಂದಕ್ಕೆ ಯಾವ ಥರ ನಡಿಬೋದು ಅನ್ನುವಂಥದ್ರ ಕುರಿತಾಗಿ ಹೇಳೋದಾದ್ರೆ? ಆ್ಯಪಲ್ ಇದೆ, ಇವಾಗಲೇ ಸಿಗ್ತಾ ಇದೆ. ಸಿಗ್ತಾ ಇದೆ. ಅದು ಫಸ್ಟ್ ಬಂದಾಗ ಒಂದು ದಿನ ಮಾತ್ರ ವೆಬ್ಸೈಟ್ ಅಲ್ಲಿ ಮಾತ್ರ ಇತ್ತು, ಭಾರತ ದಿನದಿಂದ ಆ್ಯಪಲ್ ಇದೆ ಈಗ. ಈ ಅನುವಾದದ ಪ್ರೊಸೆಸ್ ಇದು ಮೆಷಿನ್ ಟ್ರಾನ್ಸ್ಲೇಷನ್ ಅಂತಾರೆ ಇದಕ್ಕೆ, ಯಂತ್ರಾನುವಾದದಲ್ಲಿ ಎರಡು ನಮ್ಮದಿದೆ. ಒಂದು ರೂಲ್ ಬೇಸ್ಡ್, ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಬೇಸ್ಡ್ ಅಂತ. ರೂಲ್ ಬೇಸ್ಡ್ ಅಂದ್ರೆ ಒಂದು ಕೆಲವು ನಿಯಮಗಳನ್ನು ಮೂಲಕ ಮಾಡುವುದು. ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಒಂದು 30-40 ಅಷ್ಟೇ ಸರಿ ಬರ್ಬೋದು ಅಷ್ಟೇ. ಸ್ಟ್ಯಾಟಿಸ್ಟಿಕಲ್ ಬೇಸ್ಡ್ ಈಗ ಏನ್ ಮಾಡ್ತಿದ್ದಾರೆ ಇತ್ತೀಚೆಗೆ ಅಂದ್ರೆ ರೂಲ್ ಪ್ಲಸ್ ಸ್ಟ್ಯಾಟಿಸ್ಟಿಕ್ಸ್ ಎರಡು ಸೇರಿಸಿ ಮಾಡ್ತಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಇಂಗ್ಲಿಷು ಭಾಷೆಯ ಒಂದು 20 ಲಕ್ಷ ವಾಕ್ಯಗಳು, ತುಳು ಭಾಷೆಯ ಒಂದು 20 ಲಕ್ಷ ವಾಕ್ಯಗಳನ್ನು ಪ್ಯಾರಲಲ್ ಕಾರ್ಪಸ್ ಅಂತಾರೆ, ಅದಕ್ಕೆ ಪಠ್ಯ ಕಣಜ ತಯಾರು ಮಾಡಿ ಯಂತ್ರಕ್ಕೆ ಅದನ್ನು ಫೀಡ್ ಮಾಡಿ. ಯಂತ್ರ ಅಂದ್ರೆ ಇದು ನೀವು ಗೇರು ಚಕ್ರ ಯೂಸ್ ಮಾಡಬೇಡಿ, ಸಾಫ್ಟ್ವೇರ್ ಯಂತ್ರವನ್ನು ಹೇಳ್ತಾ ಇರೋದು. ಅದಕ್ಕೆ ಅದನ್ನು ಊಡಿಸಿ, ತಂತ್ರಾಂಶಕ್ಕೆ ಊಡಿಸಿ ಅದು ಕಲ್ತ್ಕೊಳ್ತದೆ ಅನುವಾದ ಮಾಡುವುದನ್ನು. ಈಗ ಇದು ಬಳಕೆ ಜಾಸ್ತಿ ಆದಷ್ಟು ಅದು ಸುಧಾರಣೆ ಆಗುತ್ತಾ ಹೋಗುತ್ತೆ. ಕನ್ನಡದಲ್ಲಿ ಈಗ ಸುಧಾರಣೆ ಆಗಿರೋದು ಹಾಗಾಗಿ ಜಾಸ್ತಿ ಜನ ಬಳಸಿ ಅದು ಸುಧಾರಣೆ ಆಗಿದೆ. ಸೊ ಈಗ ಅದು ಇಲ್ಲಿ ಕೂಡ ಹಾಗೆ ಆಗ್ತದೆ. ಈಗ ಇದಕ್ಕೆ ಈ ಮಾಹಿತಿಯನ್ನು ಅವರು ಎಲ್ಲಿಂದ ತಗೊಂಡ್ರು ಅನ್ನೋದು ನಮಗೆ ಗೂಗಲ್ ಹೇಳಲಿಲ್ಲ, ಆದರೆ ಅವರು ಬೇರೆ ಭಾಷೆಗೆ ಮಾಡಿದ ಹಾಗೆ ಕೆಲವು ಏಜೆನ್ಸಿಗಳ ಮೂಲಕ ತಗೊಂಡಿರ್ತಾರೆ. ಇನ್ನೊಂದು ವಿಕಿಪೀಡಿಯಾನ ತಗೊಂಡಿರ್ತಾರೆ. ಈಗ ಇಂಗ್ಲಿಷ್ ನಲ್ಲಿ ಎಷ್ಟು ಲೇಖನ ಇರುತ್ತಾ ಅದರಲ್ಲಿ ಸುಮಾರು ಲೇಖನಗಳು ಈಗ ನಮ್ಮ ತುಳು ಕನ್ನಡ ವಿಕಿಪೀಡಿಯಾಗಳಲ್ಲಿ, ಈಗ ಕನ್ನಡ ವಿಕಿಪೀಡಿಯಾದಲ್ಲಿ 32,000 ಲೇಖನ ಇದೆ. ಅದರಲ್ಲಿ ಸುಮಾರು ಒಂದು 20-25,000 ಲೇಖನ ಇಂಗ್ಲಿಷ್ ಲೇಖನಗಳ ಅನುವಾದಗಳು. ಸೊ ಅದು ಯಾವುದೇ ವಿಕಿಪೀಡಿಯಾ ನೀವು ಲೇಖನ ತಗೊಂಡ್ರೆ ಅಲ್ಲಿ ಎಡಗಡೆ ಲ್ಯಾಂಗ್ವೇಜ್ ಅಂತ ಸಿಲೆಕ್ಷನ್ ಅಂತ ಇರುತ್ತೆ. ಈಗ ಕುವೆಂಪು ಅಂತ ನೀವು ಇಂಗ್ಲಿಷ್ ನಲ್ಲಿ ಸೆಲೆಕ್ಟ್ ನೋಡಿದ್ರೆ ಎಡಗಡೆ ಕನ್ನಡ ಅಂತ ಇದೆ, ಅದು ಕ್ಲಿಕ್ ಮಾಡಿದ್ರೆ ಕನ್ನಡ ವಿಕಿಪೀಡಿಯಾ ಲೇಖನ ಬರ್ತದೆ ಕುವೆಂಪು ಬಗ್ಗೆ. ಅದಕ್ಕೆ ಅಲ್ಲಿ ಏನಾಗುತ್ತೆ, ಅದು ದಿಸ್ ಇಂಗ್ಲಿಷ್ ವಿಕಿಪೀಡಿಯಾ ಲೇಖನವು ಕನ್ನಡ ವಿಕಿಪೀಡಿಯಾ ಲೇಖನವನ್ನು ಪಕ್ಕ ಇಟ್ಟುಕೊಂಡ್ರೆ ಅದಕ್ಕೆ ಅನುವಾದ ತಂತ್ರಾಂಶಕ್ಕೆ ಅದು ಇನ್ಪುಟ್ ಕಲೀಲಿಕ್ಕೆ, ಭಾಷೆ ಕಲೀಲಿಕ್ಕೆ. ಸೊ ಅದೇ ರೀತಿ ನಾವೀಗ ತುಳು ವಿಕಿಪೀಡಿಯಾದಲ್ಲಿ ಒಂದು 2,200 ಲೇಖನ ಇದೆ. ಸೊ 2,200 ಲೇಖನಗಳನ್ನು ಬಳಸ್ಕೊಂಡಿರ್ತಾರೆ ಇವಾಗ. ಸೊ ನೀವು ಎರಡು ರೀತಿಯಲ್ಲಿ ಇದನ್ನು ಈ ಯಂತ್ರವನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಕೊಡುಗೆ ಕೊಡ್ಬೋದು. ಒಂದು, ಪ್ರತಿ ಅನುವಾದವನ್ನು ನಾವು ಅದರಲ್ಲಿ ಇಲ್ಲದ ತಪ್ಪಿರೋ ಅನುವಾದಗಳನ್ನು ಹುಡುಕಿ ಅಲ್ಲಿ ಸೆಂಡ್ ಫೀಡ್ಬ್ಯಾಕ್ ಅಂತಿದೆ, ಅಲ್ಲಿ ಕೊಡ್ಬೋದು. ಮತ್ತೆ ಇನ್ನೊಂದಿದೆ, ಗೂಗಲ್ನವರದ್ದೇ ಒಂದು ಮೆಥಡ್ ಇದೆ, ಕ್ರೌಡ್ ಸೋರ್ಸಿಂಗ್ ಅಂತ ಒಂದಿದೆ. ಆ ಕ್ರೌಡ್ ಸೋರ್ಸಿಂಗ್ ನಲ್ಲಿ ತುಳು ಬಂದಿದೆ ಇಲ್ಲೋ ನಾನು ನೋಡ್ಲಿಲ್ಲ, ಅಲ್ಲಿ ಕೂಡ ಹೋಗಿ ನಾವು ಕೊಡ್ಬೋದು. ಆದ್ರೆ ಅವರ ಲೇಖನ ವಾಕ್ಯ ಕೊಟ್ಟಿರ್ತಾರೆ, ಅದನ್ನು ನಾವು ಅನುವಾದ ಮಾಡಬೇಕು ಕ್ರೌಡ್ ಸೋರ್ಸಿಂಗ್ ನಲ್ಲಿ. ಇಲ್ಲ ಈ ಸೆಂಡ್ ಫೀಡ್ಬ್ಯಾಕ್ ನಲ್ಲಿ ಏನ್ ಮಾಡಬಹುದು ಅಂದ್ರೆ, ನಾವು ಈಗ ನೋಡಿ ಟೆಂಡರ್ ಕೊಕೊನಟ್ ಅದು ಬೊಂಡ ಅಂತ ಕೊಡುವುದಿಲ್ಲ, ಬೇರೆ ಏನೋ ಕೊಡ್ತಾ ಉಂಟು, ಅದನ್ನು ಸರಿ ಮಾಡಬಹುದು. ಇನ್ನೊಂದು ಏನು ನಾನು ಇವಾಗಲೇ ಹೇಳಿದಾಗೆ, ತುಳು ವಿಕಿಪೀಡಿಯಾಕ್ಕೆ ಇಂಗ್ಲಿಷ್ ವಿಕಿಪೀಡಿಯಾದಿಂದ ಅನುವಾದ ಮಾಡಿ ಹಾಕಬೇಕು. ಈಗ ಇಂಗ್ಲಿಷ್ ವಿಕಿಪೀಡಿಯಾದಲ್ಲಿ ಕೊರೋನಾ ಇದೆ, ಕೋವಿಡ್ ಇದೆ ಅಂತ ಇಟ್ಕೊಳ್ಳಿ. ಆ ಕೊರೋನಾ ಮತ್ತು ಕೋವಿಡ್ ಲೇಖನಗಳನ್ನು ತುಳು ವಿಕಿಪೀಡಿಯಾಕ್ಕೆ ಅನುವಾದ ಮಾಡಿ ಹಾಕಿ. ಆವಾಗ ಅದು ತುಳು ಗೂಗಲ್ ಅದನ್ನೇನ್ ಮಾಡ್ತದೆ, ಅದು ಉಪಯೋಗಿಸ್ಕೊಳ್ಳುತ್ತೆ. ಈ ಅವರ ಕಾರ್ಪಸ್ ಅಂದ್ರೆ ಅದೇ ಪಠ್ಯ ಕಣಜ ಸುಧಾರಣೆ ಮಾಡಲಿಕ್ಕೆ.
ಸ್ವಲ್ಪ ತಾಂತ್ರಿಕ ಆಯ್ತಾ ಏನೋ ನಾನು ಮಾತಾಡಿದ್ದು. ಇಲ್ಲ ಇಲ್ಲ ಹೇಳಿ. ಅಷ್ಟು ಅದು ಹಾಗೆ. ಮತ್ತೆ ಏನು ಕೇಳಿದ್ರಿ ನೀವು ಇದು? ಅದೇ ಅದ್ರ ಪ್ರೊಸೆಸ್ ಯಾವ ಥರ ಅಂತ ಅದನ್ನು ಇದೆ. ಬದಲಾಗಿ ತಾವು ಹೇಳ್ತಾ ಹೋದ್ರಿ. ಹೇಳಿದೆ, ಇದೇ ಪ್ರೋಸೆಸ್ ಇದುವೇ ಪ್ರೋಸೆಸ್. ಹೀಗೆ ಅದು ಮುಂದುವರಿತಾ ಹೋಗುತ್ತೆ. Okay. ಇನ್ನು ಬೇರೆ ಬೇರೆ ಬರ್ಬೋದು. ಉದಾಹರಣೆಗೆ OCR ಅಂದ್ರೆ ಪುಸ್ತಕವನ್ನು ಸ್ಕ್ಯಾನ್ ಮಾಡಿ ಅದನ್ನು ಟೆಕ್ಸ್ಟ್ ಮಾಡಿ ಕನ್ವರ್ಟ್ ಮಾಡಿ ಮಾಡುವಂಥದ್ದು. ತುಳುವಿಗೆ ಸದ್ಯಕ್ಕೆ ಲಿಪಿ ಇಲ್ಲ. ತುಳು ಲಿಪಿ ಒಮ್ಮೆ ಯುನಿಕೋಡಲ್ಲಿ ಬರಲಿ ನೋಡಿ ಯಾವ ಥರದ್ದು ಬೆಳೆಯುತ್ತದೆ ಅಂತ. ಸಿಕ್ಕಾಪಟ್ಟೆ ಬೆಳೀತದೆ. ಯಾವಾಗ ನೀವು ತುಳು ಬೋರ್ಡ್ ಉಡುಪಿಯಲ್ಲಿ ಯಾವುದೋ ಒಂದು ಹೋಟೆಲ್ ಮುಂದೆ ತುಳು ಬೋರ್ಡ್ ಹಾಕಿದ್ರೆ ಫ್ರಾನ್ಸ್ನಿಂದ ಬಂದವನು ಅವನ ಮೊಬೈಲ್ ಫೋನ್ನಲ್ಲಿ ಆ ಬೋರ್ಡನ್ನು ಸ್ಕ್ಯಾನ್ ಮಾಡಿ ಅದನ್ನು ಫ್ರೆಂಚ್ ಭಾಷೆಗೆ ಗೂಗಲ್ನಲ್ಲಿ ಅನುವಾದ ಮಾಡಿಕೊಂಡು ಇದು ಏನು ಅಂತ ಅವನು ಅರ್ಥ ಮಾಡ್ಕೊಳ್ತಾನೆ. ಓಕೆ. ಈಗ ಸದ್ಯಕ್ಕೆ ಕನ್ನಡವನ್ನು ಹಾಗೆ ಮಾಡ್ಬೋದು. ಕನ್ನಡಕ್ಕೆ OCR ಇದೆ ಗೂಗಲ್ನಲ್ಲಿ. ತುಳು ಲಿಪಿ ಬಂದಿಲ್ಲ ಯುನಿಕೋಡಲ್ಲಿ. ತುಳು ಲಿಪಿ ಬಂದ ಮೇಲೆ ಅದು ಕೂಡ ಆಗ್ತದೆ. ಓಕೆ, ಅಂದರೆ ಗೂಗಲ್ ಟ್ರಾನ್ಸ್ಲೇಟಲ್ಲಿ ಈಗ ಅಳವಡಿಕೆ ಆಗಿಲ್ಲ ಅಂತ ಹೇಳುವಂಥದ್ದು. ಇಲ್ಲ, ಅಲ್ಲ, ಗೂಗಲ್ನಲ್ಲಿ OCR ಅಂತಿದೆ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ. ಒಂದು ಪಠ್ಯವನ್ನು ಸ್ಕ್ಯಾನ್ ಮಾಡಿ ಅದನ್ನು, ಈ ಒಂದು ಪುಸ್ತಕ ಅಂತ ಇಟ್ಕೊಳ್ಳಿ, ಪುಸ್ತಕವನ್ನು ಸ್ಕ್ಯಾನ್ ಮಾಡಿ ಅದರಲ್ಲಿ ಪುಸ್ತಕ ಸ್ಕ್ಯಾನ್ ಮಾಡಿದಾಗ ಅದು ಚಿತ್ರ ಆಗಿ ಬರುತ್ತೆ, ಟೆಕ್ಸ್ಟ್ ಆಗಿ ಬರೋದಿಲ್ಲ. ಅದನ್ನು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ತದಲ್ಲ, ಇಮೇಜ್ನಿಂದ ಪಠ್ಯಕ್ಕೆ, ಚಿತ್ರದಿಂದ ಪಠ್ಯಕ್ಕೆ, ಆ ಪ್ರೋಸೆಸ್ಸಿಗೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತಾರೆ. ಸೊ ಅದು ತುಳುವಿಗೆ ಬರಬೇಕಿದೆ, ತುಳು ಲಿಪಿ ಬರಬೇಕು ಯುನಿಕೋಡಿಗೆ. ಎಸ್. ದೆನ್ ಸರ್, ಈಗಾಗಲೇ ನಾವು ಇಂಗ್ಲೀಷಲ್ಲಿರುವಂತಹ ಶಬ್ದವನ್ನು ತುಳುವಿಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಕನ್ನಡದಲ್ಲಿ ಈಗ ಅನುವಾದ ಆಗ್ತಾ ಇದೆ. ಅಂದರೆ ಕನ್ನಡ ಲಿಪಿಯ ಮುಖಾಂತರ ನಮಗೆ ಅದರ ಶಬ್ದಾರ್ಥ ಏನು ಅನ್ನುವಂಥದ್ದು ತೋರಿಸಿಕೊಡ್ತಾ ಇದೆ. ಒಂದರ್ಥದಲ್ಲಿ ತುಳು ಭಾಷೆಯ ಇನ್ನಷ್ಟು ಭೌಗೋಳಿಕವಾಗಿರುವಂಥ ಪ್ರದೇಶ ಕಡಿಮೆ ಆದರೂ ಕೂಡ ಆ ಭಾಷೆಯ ಕುರಿತಾದಂಥ ಸಂಸ್ಕೃತಿಯನ್ನು ಬಿಂಬಿಸೋದಕ್ಕೆ ಈಗ ಕನ್ನಡವೂ ಕೂಡ ಸ್ವಲ್ಪ ಸಹಾಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಖಂಡಿತ ಸಹಾಯ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ಪವನಜ ಅವರು ಇದರಲ್ಲಿ ತುಂಬ ಕೆಲಸವನ್ನು ಮಾಡಿದವರು. ಈಗ ವಿಕಿಪೀಡಿಯಾದಲ್ಲಿ ಕೆಲಸ ಮಾಡಿದವರು ತುಂಬ ಮಂದಿ ಇದ್ದಾರೆ. ನಾನು ಸತ್ಯ ಹೇಳೋದಂತಿದ್ರೆ ಈ ವಿಭಾಗದಲ್ಲಿ ನನಗೆ ಏನು ಗೊತ್ತಿಲ್ಲ. ನಾನು ಇವರಿಗೆ ಸಪೋರ್ಟ್ ಮಾಡ್ಬೋದು, ಸಹಕಾರ ಮಾಡ್ಬೋದು. ಹಾಗಾಗಿ ಅದು ಬಯಲಲ್ಲಿ ಅಡಗಲಿಕ್ಕಿಲ್ಲ. ನಾನೊಬ್ಬ ಕಲಾವಿದ, ಆಯ್ತಾ. ಆದ್ದರಿಂದ ಈ ವಿಭಾಗದಲ್ಲಿ ವಿಕಿಪೀಡಿಯಾದವರು ಮಾಡಿರುವಂಥ ತುಳು ವಿಕಿಪೀಡಿಯಾದ ಬಗ್ಗೆ ಮಾಡಿರುವಂಥ ಕೆಲಸ ಅವರು ಹೇಳಿದರು ಸ್ಪಷ್ಟವಾಗಿ. ಅದನ್ನು ಫೀಡ್ಬ್ಯಾಕ್ ಮಾಡುವಂಥ ಕೆಲಸ ಆಗ ನಾನು ಆವಾಗ ತುಳು ಕಂಬಳ ಅಂತ ಆಗಿದೆ, ಅದಕ್ಕೆ ಕಂಬಳಿ ಅಂತ ಅರ್ಥ ಬರ್ತದೆ, ಬೇರೆ ರೀತಿ ಚಾದರ ಏನೋ ಬರ್ತದೆ, ಆಯ್ತಾ. ಆವಾಗ ನಂಗದು ಗೊತ್ತಿರಲಿ, ಇವರು ಹೇಳಿದರು ಅದನ್ನು ಅದಕ್ಕೆ ಪುನಃ ತುಂಬಿಸಬೇಕು. ಅದು ಹಾಗೆ ಅಲ್ಲ, ಇದು ಕಂಬಳ ಅಂತ ಕ್ರೀಡೆ, ಅದನ್ನು ತುಂಬಿಸುವಂಥ ಕೆಲಸ ಆಗಬೇಕು. ಇದು ಮಾಡಿದರೆ ಇವರು ಹೇಳಿದಾಗ ನಂಗೆ ಇನ್ನೊಂದು ಯೋಚನೆ ಬರ್ತದೆ. ಏನು ಅಂತ ಹೇಳಿದ್ರೆ, ಈಗ ಯಾವುದೆಲ್ಲ ಸಂಘಟನೆಗಳು ತುಳುವಿಗೋಸ್ಕರ ಹೋರಾಟ ಮಾಡ್ತಿದ್ದಾವೋ, ಅಲ್ಲ ಹೋರಾಟ ಅಂತ ಹೇಳಿ ಕತ್ತಿ ಹಿಡಿದೇ ಹೋರಾಟ ಅಂತ, ಅದೊಂದು ಜಾಗೃತಿಯ ಹೋರಾಟ ಮಾಡ್ತಿದ್ದಾವೋ, ಅವ್ರಿಗೆ ಇದೊಂದು ಇನ್ನೊಂದು ಅಸ್ತ್ರ ಸಿಕ್ತು. ಏನು, ಇದನ್ನು ಎಲ್ಲರೂ ಬಳಕೆ ಮಾಡೋದು, ಗೂಗಲಲ್ಲಿ ಎಲ್ಲಿ ತಪ್ಪಿದೆ ಅದನ್ನು ಸರಿಪಡಿಸೋದು, ಅವರು ಹೇಳಿದಾಗ ಯಾವ ರೀತಿ ಫೀಡ್ಬ್ಯಾಕ್ ಮಾಡ್ಬೋದು ಅದಕ್ಕೆ, ಅದನ್ನು ಆದಷ್ಟು ಹೆಚ್ಚು ಕೊಡುವಂಥ ಕೆಲಸ ವಿಶ್ವದಾದ್ಯಂತದ ತುಳುವರು ಮಾಡಿದರೆ ಇದು ಅವರು ಹೇಳಿದಾಗ ಈಗ ಒಂದು 20-30 ಬಂದಿರಬಹುದು. ಈಗ ಕನ್ನಡ 90 ಇಲ್ಲ ಅವರು ಹೇಳಿದ್ದಾರೆ, ಪೂರ್ತಿ ಸರಿಯಾಗಿ ಬರೋದಿಲ್ಲ. ಈಗ ತುಂಬ ನಾವು ಫೀಡ್ಬ್ಯಾಕ್ ಮಾಡಿದರೆ ಇನ್ನು ಸ್ಪಷ್ಟವಾಗಿ ಅದು ಬರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಏನು ಯಂತ್ರಕ್ಕೆ ಅದರ ಚಿತ್ತಕ್ಕೆ ಇದನ್ನು ನಾವು ತುಂಬಿಸಬೇಕು. ಈ ಕೆಲಸ ಆದರೆ ಈಗ ಕನ್ನಡ ನಮಗೆ ನೋಡಿ, ಕನ್ನಡ ಲಿಪಿಯಲ್ಲಿ ಆದರೂ ಕೂಡ ನಾವು ಹೆಮ್ಮೆ ಪಡಬೇಕು. ಯಾಕಂತ ಹೇಳಿದ್ರೆ ಅಷ್ಟಾದ್ರೂ ಬರವಣಿಗೆಗೆ ಸಾಧ್ಯ ಆಗತ್ತಲ್ವಾ? ಖಂಡಿತ ಅಷ್ಟಾದ್ರೂ ಸಾಧ್ಯ ಆಗತ್ತೆ. ಇನ್ನು ಮುಂದಕ್ಕೆ ಏನು ಮಾಡಬೇಕು, ತುಳು ಲಿಪಿಗೆ ಅಧಿಕೃತ ಅದು ಯುನಿಕೋಡ್ಗೆ ಸೇರದೇ ಹೋದರೆ ಇವರಿಗೆ ಮಾಡೋಕ್ಕೆ ಕಷ್ಟ. ಯುನಿಕೋಡ್ಗೆ ಸೇರುವಲ್ಲಿ ಇದು 2 ವಿಧದಲ್ಲೂ ನಾವು ಕೆಲಸ ಆಗಬೇಕು. ತುಳು ಲಿಪಿ ಯುನಿಕೋಡ್ಗೂ ಸೇರಬೇಕು, ತುಳು ಯುನಿಕೋಡ್ ಆಗಬೇಕು, ಇದು ಕೂಡ ಆಗಬೇಕು, ಈ ಕೆಲಸ ಕೂಡ ಆಗಬೇಕು. ಹಾಗಾದರೆ ಸಾಧ್ಯ. ಹೌದು ಪವನ ಸರ್, ಈ ಯುನಿಕೋಡಿಗೆ ಮತ್ತು ಗೂಗಲ್ ಟ್ರಾನ್ಸ್ಲೇಟಿಗೆ ಲಿಪಿ ಸೇರುವಂಥ ಪ್ರೊಸೆಸ್ ಏನಿದೆ, ಇನ್ನೂ ಕೂಡ ಲೆಂತಿ ಪ್ರೊಸೆಸ್ ಅಂತ ಅನಿಸ್ತಾ ಇದೆ, ಅಥವಾ ಅದಕ್ಕೆ ಸರ್ಕಾರದಿಂದ ಅಥವಾ ಬೇರೆ ಯಾವುದಾದ್ರೂ ರೀತಿಯಾದಂಥ ಬೆಂಬಲಗಳು ಬೇಕು ಅಂತ ಅನಿಸ್ತಾ ಇದೆಯಾ? ನಾವು ಇವರು ಕತ್ತಲ್ ಸರ್ ಅಧ್ಯಕ್ಷರಾಗಿದ್ದಾಗ ನಾವು ತುಳು ಯುನಿಕೋಡಿಗೋಸ್ಕರ ತುಂಬ ಕೆಲಸ ಮಾಡಿದ್ದೇವೆ. ಕೇಳ್ತಾ ಇದೆಯಾ ಸರ್? ವಾಲ್ಯೂಮ್ ಕೇಳಿಸ್ತಾ ಇಲ್ಲ ತಮ್ಮ. ಹಲೋ, ಈಗ ಕೇಳ್ತಾ ಇದೆಯಾ? ಎಸ್ ಹೇಳಿ ಸರ್. ನಾವು ಅದೇ ಕತ್ತಲ್ ಸರ್ ಅವರ ಅಧ್ಯಕ್ಷರಾಗಿದ್ದಾಗ, ಅದಕ್ಕಿಂತ ಮೊದಲು ಶುರು ಮಾಡಿದ್ವಿ. ಅವರು ಹಿಂದಿನ ಅಧ್ಯಕ್ಷರಿದ್ದಾಗಲೇ ಶುರು ಮಾಡಿದ್ವಿ ತುಳು ಯುನಿಕೋಡಿ ಕೆಲಸ ಮಾಡೋದನ್ನು. ತುಳು ಯುನಿಕೋಡಿಗೆ ಅಗತ್ಯವಾದ ಕಡತಗಳನ್ನು ತಯಾರಿಸಿ ಯುನಿಕೋಡಿಗೆ ಕೊಟ್ಟಾಗಿದೆ. ಅವರೊಂದಿಷ್ಟು ಪ್ರಶ್ನೆಗಳು ಕೇಳಿದ್ದು, ಅದರಲ್ಲಿ ತುಂಬ ಅದು ಲಾಂಗ್ ಪ್ರೋಸೆಸ್. ಅದು ಹೊಸ ಆವೃತ್ತಿಯಲ್ಲಿ ತುಳು ಯುನಿಕೋಡ್ ಬರ್ಬೋದು ಅನ್ಕೊಂಡಿದ್ದೀನಿ. ಆದರೆ
ಇದರಲ್ಲಿ ನೀವು ಕೇಳಿದ್ರಿ ಸರ್ಕಾರ ಏನು ಮಾಡಬೇಕು ಅಂತ. ತುಳು ಯುನಿಕೋಡ್ ಕನ್ಸೋರ್ಷಿಯಂ ಅಂತ ಇದೆ. ಅದು ಒಂದು ಎಲ್ಲ ಹಲವು ದೇಶಗಳ ಹಲವು ತಂತ್ರಾಂಶ ಕಂಪನಿಗಳು ಒಟ್ಟು ಸೇರಿ ಸ್ಥಾಪಿಸಿದಂಥ ಒಂದು ಸಂಸ್ಥೆ ಅದು. ಅಂದರೆ ಒಂದು ಸೊಸೈಟಿ ಥರ, ಅದು ಒಂದು ಇದಲ್ಲ, ಏನೋ ಒಂದು ಸರ್ಕಾರ ಅಲ್ಲ, ಯಾವುದೇ ಸರ್ಕಾರಕ್ಕೆ ಸೇರಿದ್ದಲ್ಲ ಅದು, ISO ಅಲ್ಲ, ಇದೆಯಲ್ಲ ಅದೇ ರೀತಿ. ಅದರಲ್ಲಿ ಭಾರತವು ವೋಟಿಂಗ್ ಮೆಂಬರ್, ಭಾರತಕ್ಕೆ ವೋಟ್ ಹಾಕುವ ಅಧಿಕಾರ ಇದೆ. ಕೇಂದ್ರ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ನವರು ಅಲ್ಲಿ ಸಭೆಗಳಿಗೆ ಹೋಗಬೇಕು, ಹೋಗಿ ತುಳುವಿನ ಪರವಾಗಿ ವಾದ ಮಾಡಿ ತುಳು ಹೀಗಿರಬೇಕು ಅಂತ ಹೇಳಿ ನಾವು ಕೊಟ್ಟ ಡಾಕ್ಯುಮೆಂಟ್ ಇದೆಯಲ್ಲ ಇವಾಗಲೇ, ಅದನ್ನು ಅಲ್ಲಿ ಪ್ರೆಸೆಂಟ್ ಮಾಡಿ ತುಳು ಪರವಾಗಿ ವೋಟ್ ಹಾಕಬೇಕು. ಕರ್ನಾಟಕ ಸರ್ಕಾರದವರು ತುಳು ಯುನಿಕೋಡಿಗೆ ಮೆಂಬರ್ಶಿಪ್ ತಗೊಳ್ಳೋದು ಅಂತ ಮಾತುಕತೆ ನಡೀತಾನೆ ಇದೆ. ಯುನಿಕೋಡಿಗೆ ಮೆಂಬರ್ಶಿಪ್ ಯಾಕೆ ಬೇಕು ಅಂತ ನಾನೊಂದು ಕಡತ ಮಾಡಿ ಕೊಟ್ಟಿದ್ದೇನೆ. ಅದೆಲ್ಲ ಅಲ್ಲೇ ಎಲ್ಲಿ ಮತ್ತೆ ಸರ್ಕಾರ ಬದಲಿತ್ತು ಎಲ್ಲ ಗೊತ್ತಲ್ಲ, ಈಗ ಅದು ಎಲ್ಲಿದೆ ಏನಾಗಿದೆ ನನಗೆ ಗೊತ್ತಿಲ್ಲ. ನಾನು ಯಾರೋ ಒಬ್ಬರಲ್ಲಿ ಒಂದ್ಸಲ ಕೇಳಿದಾಗ ನಾನಿಲ್ಲ ಈಗ ಅಂತ ಹೇಳಿ ಮುಗಿಸಿಬಿಟ್ರು. ಈಗ ಯಾರಿದ್ದಾರೆ ಅವರ ನಂಬರ್ ಕೊಡಿ ಮಾತಾಡ್ತೇನೆ ಅಂತ ಅವ್ರು ಕೊಡ್ಲೂ ಇಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ. ಸರ್ಕಾರದಲ್ಲೆಲ್ಲ ಆಗಿಲ್ಲ. ಸೊ ಕರ್ನಾಟಕ ಸರ್ಕಾರ ಯುನಿಕೋಡಿಗೆ ಮೆಂಬರ್ಶಿಪ್ ತಗೋಬೇಕು, ಆವಾಗ ವೋಟಿಂಗ್ ರೈಟ್ಸ್ ಬರುತ್ತೆ. ಅದಕ್ಕಿಂತ ಮೊದಲು ಅಲ್ಲಿ ಹೋಗಿ ಅವರು ವೋಟ್ ಮಾಡಿ ನಮಗೆ ತುಳುವಿಗೆ ಯುನಿಕೋಡ್ನಲ್ಲಿ ಹೀಗೀಗೆ ಬೇಕು ಅಂತ ವೋಟ್ ಮಾಡ್ಲಿಕ್ಕೆ ಬಂದಾಗ ಅವರೊಂದು ಪ್ರಶ್ನೆ ಕೇಳ್ತಾರೆ, ನೀವು ಕರ್ನಾಟಕ ಸರ್ಕಾರದ ಅಧಿಕೃತ ಭಾಷೆಯ ನಿಮ್ಮ ತುಳು ಅಂತ. ಆವಾಗ ಇವರೇನು ಹೇಳ್ತಾರೆ, ಅಲ್ಲ ಅಂತ ಹೇಳ್ಬೇಕಾಗುತ್ತೆ. ಸರ್ ನೀವೇ ರೆಕಗ್ನಿಷನ್ ಕೊಟ್ಟಿರಲಿ, ಇಲ್ಲಿ ಬಂದು ನಮ್ಮನ್ನ ಯಾಕೆ ಹೇಳ್ತೀರಾ ಅಂತ ಕೇಳ್ತೀರಲ್ಲ ಅವಾಗ. ಅಂದ್ರೆ ಕರ್ನಾಟಕ ಸರ್ಕಾರ ಮೊದಲು ಅಧಿಕೃತ ತುಳು ಈಗ ಕೆಲವು ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ, ಕೆಲವು ರಾಜ್ಯಗಳಲ್ಲಿ 7 ಅಧಿಕೃತ ಭಾಷೆಗಳಿವೆ. ಗೋವಾದಲ್ಲೇ 2 ಅಧಿಕೃತ ಭಾಷೆ ಇದೆ. ಕರ್ನಾಟಕಕ್ಕೆ 2 ಅಲ್ಲ, ಕನ್ನಡ, ತುಳು, ಕೊಂಕಣಿ, ಕೊಡವ ಇತ್ಯಾದಿ ಒಂದು 3-4 ಭಾಷೆಗಳನ್ನು ಅಧಿಕೃತ ಮಾಡಬಹುದು. ಕನಿಷ್ಠ ಕನ್ನಡ, ತುಳು, ಕೊಂಕಣಿ, ಕೊಡವ ಇಷ್ಟು ಮಾಡಲೇಬೇಕು. ಅದು ಮಾಡಿದರೆ ನೆಕ್ಸ್ಟ್ ಕೇಂದ್ರ ಸರ್ಕಾರದಲ್ಲಿ ಹೇಳ್ಬೋದು. ಈಗ ನೀವು 8ನೇ ಪರಿಚಯದ ಬೇಕು ಅಂತೀವಲ್ಲ, ಕೇಂದ್ರ ಸರ್ಕಾರದ ಅದೇ ಪ್ರಶ್ನೆ ಕೇಳ್ಬೋದು, ನಿಮ್ಮ ಅಧಿಕೃತ ಭಾಷೆ ಇದು, ಅಲ್ಲದಿದ್ದರೆ ನಮ್ಮನ್ನ ಯಾಕೆ ಕೇಳ್ತೀರ ಅಂತ. ಖಂಡಿತ ಇಲ್ಲದಿದ್ರು ಕೂಡ ರಾಜ್ಯದಲ್ಲೇ ಮಾನ್ಯತೆ ಇಲ್ಲ, ರಾಷ್ಟ್ರದಲ್ಲಿ ಪ್ರಶ್ನೆ ಕೇಳುವುದು. ನಮ್ಮ ದಕ್ಷಿಣ ಕನ್ನಡದ MLAಗಳು MP ಗಳು ಏನ್ ಮಾಡ್ತಿದ್ದಾರೆ, ಕೇಳೋದಿಲ್ಲ. ಕೇಳಬೇಕು. ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ, ಓನ್ಲಿ ಕ್ರೈಯಿಂಗ್ ಬೇಬಿ ಗೆಟ್ಸ್ ಮಿಲ್ಕ್ ಅಂತ. ಮಗು ಅಳದಿದ್ದರೆ ಯಾವ ಅಮ್ಮನೂ ಹಾಲು ಕೊಡೋದಿಲ್ಲ ಅಂತ. ಖಂಡಿತ. ಸೊ ಅಳಬೇಕು. ತುಳುವಿನವರು ಏನ್ ಮಾಡ್ತಿದ್ದಾರೆ, ಮೆರವಣಿಗೆ ಮಾಡ್ತಾರೆ, 8ನೇ ಪರಿಚಯದಕ್ಕೆ ಬೇಕು ಅಂತಾರೆ, ಪ್ರತಿಭಟನೆ ಮಾಡ್ತಾರೆ, ಚಳವಳಿ ಮಾಡ್ತಾರೆ, ಎಲ್ಲ ಘಟ್ಟದ ಕೆಳಗಡೆ, ಘಟ್ಟದ ಆ ಕಡೆ ಹೋಗುದಿಲ್ಲ. ಬೆಂಗಳೂರಿನಲ್ಲಿ ಹೋಗಿ ಮಾಡಬೇಕು, ದೆಹಲಿಯಲ್ಲಿ ಹೋಗಿ ಮಾಡಬೇಕು. ಹಾಗಿದ್ರೆ ಮಾತ್ರ ಅವರಿಗೆ ಎಚ್ಚರ ಆಗ್ತದೆ. ಓಕೆ ಓಕೆ, ಒಂದು ದೂರವಾಣಿ ಕರೆ ಇದೆ ಸರ್. ಹಲೋ ಹಲೋ. ಎಸ್ ಹೇಳಿ ಸರ್, ಕೇಳಿಸ್ತದೆ. ಹಲೋ ಹಲೋ ಹೇಳಿ. ತುಳುವಿಗೆ ತನ್ನದೇ ಆದ ಒಂದು ವಿಶಿಷ್ಟ ಪರಂಪರೆ ಉಂಟು. ಹೇಳಿ ಕೇಳಿಸ್ತಾ ಇದೆ. ಹಲೋ ಕೇಳಿಸ್ತಾ ಇದೆ ಸರ್, ಹೇಳಿ. ತುಳುವಿಗೆ ತನ್ನದೇ ಆದ ಪರಂಪರೆ ಇದೆ, ವಿಶಿಷ್ಟ ಸ್ಥಾನಮಾನ ಇದೆ. ನೋಡಿ, ಆಕ್ಚುಲಿ 8ನೇ ಪರಿಚಯದಕ್ಕೆ ಸೇರಿಸಬೇಕಾದ್ರೆ ಇಲ್ಲಿ ಹಲೋ ಹೇಳಿ ಸರ್. ಇಲ್ಲಿ ಏನಾಗಿರೋದಂದ್ರೆ 15 ಲಕ್ಷಕ್ಕಿಂತ ಜಾಸ್ತಿ ಆ ಪ್ರಾದೇಶಿಕ ಭಾಷೆಯನ್ನು ಮಾತಾಡುವವರಿದ್ರೆ ಸಾಕು. ನಮ್ಮಲ್ಲಿ 1 ಕೋಟಿಗಿಂತಲೂ ಮಿಕ್ಕಿ ಮಾತಾಡುವವರಿದ್ದಾರೆ. ಇನ್ನೊಂದು ಏನಪ್ಪಾ ಅಂದ್ರೆ, ಇದಕ್ಕೆ ಎಷ್ಟೋ ವಿಶಿಷ್ಟ ನೋಡಿ, ಯಕ್ಷಗಾನ ಆಗ್ಲಿ, ಕಂಬಳ, ಹೀಗೆ ಜಾನಪದೀಯ ಸ್ಪರ್ಶನು ಈ ತುಳುವಿಗೆ ಇದೆ. ಇದೊಂದು ಶ್ರೀಮಂತ ಪರಂಪರೆ ತುಳು ಅನ್ನೋದು. ಇನ್ನೊಂದು ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ ಗ್ರೀಸ್ ದೇಶದಲ್ಲಿ ಇದರ ಬಗ್ಗೆ ಪುಸ್ತಕ ಬದ್ಧತೆ ಈ ತುಳುವಿನ ಬಗ್ಗೆ. ಮಲಯಾಳ ಗ್ರಂಥದಲ್ಲಿ ಕೂಡ ಪ್ರಸ್ತಾಪ ಆಗಿದೆ, ಅನೇಕ ಶತಮಾನಗಳ ಹಿಂದಿನೇ. ಇಲ್ಲಿ ನೋಡಿ, ಪಂಚದ್ರಾವಿಡ ಭಾಷೆಗಳಿಗೆ ಕೂಡ ಕನ್ನಡ, ತೆಲುಗು, ಮಲಯಾಳ, ಇದಕ್ಕೆಲ್ಲ ತಮಿಳಿಗೂ ಕೂಡ ಒಂದು ಇಂಟರ್ಲಿಂಕ್ ಅಂತ ಇದೆ. ಆದ ಕಾರಣ ಇಲ್ಲಿ ಗೂಗಲ್ ನವರೆಲ್ಲ ಇದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ, ಇಲ್ಲಿ ರಾಜಕೀಯ ಪ್ರಬಲ ಇಚ್ಛಾಶಕ್ತಿ ಇಲ್ಲದೆ ಸೊರಗಿ ಹೋಗ್ತಾ ಇದೆ. ಪರಿಚಯದಕ್ಕೆ ಸೇರಿಸಿಕೊಳ್ಳಿಕ್ಕೋಸ್ಕರ ಅದನ್ನು ರಾಜಕೀಯ ಮಾಡಿಕೊಂಡು ಒದ್ದಾಡ್ತಾ ಇದ್ದಾರೆ. ಇದಕ್ಕೆ ಕಣ್ಣು ಮುಚ್ಚಿ ಪರಿಚಯದಕ್ಕೆ ಸೇರಿಸೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಆದ್ರೆ ಪ್ರಬಲ ಇಚ್ಛಾಶಕ್ತಿ ಬೇಕಷ್ಟೇ. ಖಂಡಿತ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಥನ್ ಸರ್, ಈಗ ಪ್ರಮುಖವಾಗಿ ನಮ್ಮ ಕರಾವಳಿಗರು ಮಾಡಬೇಕಾದಂಥ ಕೆಲಸಗಳು ಮುಂದೆ ಈಗ ಗೂಗಲ್ ಟ್ರಾನ್ಸ್ಲೇಟಿಗೆ ತುಳು ಭಾಷೆ
ಅವರಾಗೆ ಸೇರಿಸಿದ್ದಾರೆ. ನಮ್ಮ ಒತ್ತಡ ಅನ್ನುವಂಥದ್ದಕ್ಕಿಂತ ಅವರಾಗಿ ಸೇರಿಸಿದ್ದಾರೆ. ಅವರ ಬಿಸ್ನೆಸ್ಸಿಗೋಸ್ಕರ ತಾವು ಹೇಳಿರೋ ಥರ ವ್ಯವಹಾರ ಅಂತ ಹೇಳ್ಬೋದು. ಆದರೆ ಇನ್ನು ಮುಂದಕ್ಕೆ ನಮ್ಮ ಕರಾವಳಿಗರು ಮಾಡಬೇಕಾದಂಥದ್ದು ಬರೀ ಆಗತಾನೆ ತಾವು ಹಾಗೆಯೇ ಪವನಜ್ ಸರ್ ಕೂಡ ಮೆನ್ಷನ್ ಮಾಡಿದ್ರಿ, ಏನೋ ತಪ್ಪು ಬಂದಿರುವಂಥ ಶಬ್ದಗಳನ್ನು ಸ್ಕ್ರೀನ್ಶಾಟ್ ತೆಗೆದು ಅದನ್ನು ವೈರಲ್ ಮಾಡಿ ತನ್ನ ಪೋಸ್ಟಿಗೆ ಲೈಕ್ಸ್ ಅಥವಾ ಕಾಮೆಂಟ್ಗಳನ್ನು ಪಡೆದು ತಾನು ಪ್ರಚಲಿತನಾಗ್ತೇನೆ ಅನ್ನುವಂಥದ್ದಲ್ಲ, ಬದಲಾಗಿ ಆಗಿರುವ ತಪ್ಪನ್ನು ಫೀಡ್ಬ್ಯಾಕ್ ಮುಖಾಂತರ ಸರಿಪಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಇವತ್ತಿನಲ್ಲೂ ಕೂಡ ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಕರಾವಳಿಗರು ಮಾಡಬೇಕಾದಂಥ ಇನ್ನು ಮುಂದಿನ ಹೆಜ್ಜೆಯನ್ನು ಹೇಳೋದಾದರೆ ನೋಡಿ, ನಮ್ಮಲ್ಲಿ GVS ಉಳ್ಳಾಲ್, ವಿದ್ಯಾಶ್ರೀ ಉಳ್ಳಾಲ್ ಇವರೆಲ್ಲ ಈ ಹಿಂದೆ ಮಾಡ್ತಾಯಿದ್ರು ತುಳು ಲಿಪಿಯ ಬಗ್ಗೆ ಕೆಲಸ. ಜೈ ತುಳುನಾಡು ಸಂಘಟನೆಯನ್ನು ಮಾಡಲಿಕ್ಕೆ ಆರಂಭಿಸಿದರು. ಖಂಡಿತ. ಈ ಮಾಡುವಾಗ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಯುವಕರಿಗೆ ಎಲ್ಲಿವರೆಗೆ ಇಚ್ಛಾಶಕ್ತಿ ಇದೆ ಅಂತ ಹೇಳಿದ್ರೆ, ಅವರು ಟೆಲಿಬರವ್ ಅಂತ ಒಂದು ಆ್ಯಪ್ ಮಾಡಿದರು ಮತ್ತು ಜ್ಞಾನಸಿರಿ ಅಂತ ಆ್ಯಪ್ ಮಾಡಿದರು. ಅದು ಅಧಿಕೃತ ಅಲ್ಲ, ಇವರು ಮಾಡಿರುವಂಥದ್ದು, ಖಂಡಿತ ಮಾನ್ಯತೆ ಬೆಳೆದದಲ್ಲ. ಇವರು ಮಾಡಿ ಎಲ್ಲಿವರೆಗೆ ಅಂತಿದೆ, ಅದರಲ್ಲಿ ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ ನಾವು ಟೈಪ್ ಮಾಡಿದಾಗ ತುಳು ಲಿಪಿ ಬರ್ತದೆ. ಓಕೆ, ಆ ತುಳುವಲ್ಲಿ ನಮಗೆ ಬರೀಲಿಕ್ಕೆ ಆಗ್ತದೆ. ಈಗ ಎಲ್ಲಿ ಕೂಡ ಎಲ್ಲ ಬ್ಯಾನರ್ ಎಲ್ಲ ಮಾಡುವಾಗ ತುಳು ಲಿಪಿ ಬರಲಿಕ್ಕೆ ಸುಲಭ ಆಗುವ ಹಾಗೆ ಈ ಯುವಕರು, ಈಗ ಶರತ್ ಕೊಡವರು ಇದ್ದಾರೆ, ನಮ್ಮ ಅಕಾಡೆಮಿಯಿಂದ ಪಾಲ್ತಾಡಿ ಇವರ ಡಾಕ್ಟರ್ ಆಕಾಶ್ ರಾಜ್ ಜೈನರು ಒಂದು ತಂಡದೋಪಾದಿಯಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಅವರಿಗೆ ಬೆನ್ನು ತಡ್ತಾ ಇದ್ದದ್ದು, ಮಾಡಿ ಏನು ಬೇಕು ಸಹಕಾರ ಅದನ್ನು ಕೊಡ್ತಾ ಇದ್ವಿ. ಆಯ್ತಾ, ಅದು ಮೊದಲು ಇವರು ಪವನಜರು ಮಾಡ್ತಾ ಇದ್ರು, ಅನಿವಾರ್ಯ ಕಾರಣದಿಂದ ಅವರ ಹಿಂದೆ ಸರಿಯುವಂಥ ಸ್ಥಿತಿ ಆದಾಗ ಇವರು ಮಾಡಿದರು. ಮಾಡಿದವರು ಎಲ್ಲಿವರೆಗೆ ಮಾಡಿದ್ರು, ಈ ಆ್ಯಪನ್ನು ಮಾಡಿದರು ಅಂತ ಹೇಳಿ. ಆಯ್ತಾ, ಮಾಡಿ ಈಗ ಯಾರೆಲ್ಲ ತುಳು ಲಿಪಿಯನ್ನ ಪುಸ್ತಕ ಬರೀಲಿಕ್ಕೆ ಅತಿ ಸುಲಭ ಆಯಿತು ಅಂತೇಳಿ. ನಾನಿದು ಯಾಕೆ ಹೇಳ್ತೇನೆ, ಇದನ್ನ ಇಚ್ಛಾಶಕ್ತಿ, ಯುವಕರಿಗಿದ್ದ ಇಚ್ಛಾಶಕ್ತಿ ನಮ್ಗೆ ಯಾಕಿಲ್ಲ? ಅಕಾಡೆಮಿ ಅಧ್ಯಕ್ಷರುಗಳಿಗೆ ಯಾಕಿಲ್ಲ? ಅಕಾಡೆಮಿ ಸದಸ್ಯರುಗಳಿಗೆ ಯಾಕಿಲ್ಲ? ನಾನು ತುಳುನಾಡಿನ ಕಾರ್ಪೊರೇಟರ್ಗಳಿಗೆ ಯಾಕಿಲ್ಲ? ತುಳುನಾಡಿನ MLAಗಳಿಗೆ ಯಾಕಿಲ್ಲ? ತುಳುನಾಡಿನ ಮಂತ್ರಿಗಳಿಗೆ ಯಾಕಿಲ್ಲ? ನಾವು ಹೇಳೋದು ನಮ್ಮನ್ನು ನಾವು ಒಮ್ಮೆ ಮಿಡಿದು ನೋಡಬೇಕು ಅಂತ ಹೇಳಿ, ತಟ್ಟಿ ನೋಡಬೇಕು. ಆವಾಗ ಗೊತ್ತಾಗ್ತದೆ ಇದಕ್ಕೆ ಯಾರು ಹೊಣೆ ಅಂತ ಹೇಳಿದ್ರೆ, ನನ್ನನ್ನು ಸೇರಿ ನಾನು ಕೂಡ ಹೊಣೆ. ನನ್ನನ್ನು ಸೇರಿ ಕೂಡ ನಾನು ಹೇಳುವಂಥದ್ದು ತುಳು ಲಿಪಿಯ ಬಗ್ಗೆ, ತುಳು ಲಿಪಿ ಅಲ್ಲ, ತುಳು ಭಾಷೆಯ ಬಗ್ಗೆ ನಾವು ತುಂಬ ಜಾಗೃತರಾಗಲೇಬೇಕು. ಈಗ ತುಳು ಶಿಕ್ಷಕರಿಗೆ ಪಾಲ್ತಾಡಿ ರಾಮಕೃಷ್ಣಾಚಾರ್ಯ ಇರುವಾಗ, ನಾನು ಅವಾಗ ಮೆಂಬರ್ ಆಗಿದ್ದೆ, ಸದಸ್ಯನಾಗಿದ್ದೆ. ಆವಾಗ ತೃತೀಯ ಐಚ್ಛಿಕ ಭಾಷೆಯಾಗಿ ತುಳು ಅನುಷ್ಠಾನ ಆಯಿತು. ನೋಡಿ, ನಮ್ಮ ದೌರ್ಭಾಗ್ಯ ನೋಡಿ, 6ನೇ ಥರ ಎಲ್ಲ ಆರಂಭ ಆಯಿತು ನೋಡಿ, PUC ಯಲ್ಲಿಲ್ಲ. ನನ್ನ ಕಾಲದಲ್ಲಿ PUCಗೆ ನಾನು ಕಾಲು ಒಂದು ಹಿಡಿದಿಲ್ಲ. ಎಷ್ಟು ಸಾರಿ ನಾನು ಓಡಾಟ ಮಾಡಿದ್ದೇನೆ, ಆ ಭಗವಂತನಿಗೆ ಪ್ರೀತಿ. ಆಯ್ತಾ, PUCಯಲ್ಲಿ ಅನುಷ್ಠಾನ ಆಗಲಿಲ್ಲ, ಡಿಗ್ರಿಯಲ್ಲಿ ಆಗಿದೆ. ಡಿಗ್ರಿಯಲ್ಲಿ ಒಂದು ಅನುಷ್ಠಾನ ಮಾಡಬೇಕಂತಿದ್ರೆ ಕಷ್ಟ ಇಲ್ಲ, ಒಂದು ತುಳುನಾಡಿನ ಒಂದು ಶಿಕ್ಷಕರಿಗೆ ಅವಕಾಶ ಸಿಗ್ತದೆ. ಹಿಂದಿನ ನಮ್ಮ VC ಅವರು ಆ ಫೀಸನ್ನು ಕಾಲೇಜುಗಳಿಗೆ ಅವರಿಗೆ ಕೊಡುವಂಥ ಏನು ಮೊತ್ತ ಇದೆ ಅದನ್ನು ಕಡಿಮೆಗೊಳಿಸಿದ್ರು. 30,000ರಿಂದ 5,000 ಇಳಿಸಿದ್ರು. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆದರೆ ಎಷ್ಟು ಶಾಲೆಗಳು, ಎಷ್ಟು ಕಾಲೇಜುಗಳು ಅನುಷ್ಠಾನ ಮಾಡಿದರು? ಆ ಊರಿನ ತುಳುವರು ಎಷ್ಟು ಮಂದಿ ಇದನ್ನು ಮಾಡಿದರು? ಬೇಡ, ಪ್ರೈಮರಿಗೆ ಮತ್ತು ಹೈಸ್ಕೂಲಿಗೆ ತುಳುವನ್ನು ಕಲಿಸುವವರಿಗೆ ಅಕಾಡೆಮಿಯಿಂದ ಆಪ್ಷನ್ ಇಲ್ಲ. ಇದ್ದರೂ ಅದನ್ನು ಅಡ್ಜಸ್ಟ್ ಮಾಡಿ ಹಣ ಕೊಟ್ಟರು. ಇಲ್ಲಿ ಅನುದಾನ ಇಲ್ಲ. 1 ಕೋಟಿ ಬರುವಲ್ಲಿಗೆ 80 ಲಕ್ಷ ಬರುವಲ್ಲಿಗೆ 38 ಲಕ್ಷ ಬರುವಾಗ ಇದ್ದದನ್ನು ಅಡ್ಜಸ್ಟ್ ಮಾಡಿ ಕೊಟ್ಟರೆ ಆ ಪ್ರದೇಶದ ತುಳುವರು ಕನಿಷ್ಠ ಆ ಶಿಕ್ಷಣ ಸಂಸ್ಥೆಯಲ್ಲಿ ಪಾಪ ಅತಿಥಿ ಶಿಕ್ಷಕರಾಗಿ ದುಡಿಯುವವರಿಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯತೆ ಆಗಿದೆ. ಸರ್ಕಾರ ಅತಿಥಿ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡಿಲ್ಲ ಅಂತೇಳಿ. ಅದು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಒಂದು ಅತಿಥಿ ಶಿಕ್ಷಕರ ನೇಮಕಾತಿ ಕೂಡ. ಅದರ ಬಗ್ಗೆ ನಾನು ಬರೆದಂಥ ಪತ್ರಗಳು ರಾಶಿ ಇದೆ. ಎಲ್ಲ ನಾನು ಹೇಳೋದು ಎಲ್ಲ ರಾಜಕಾರಣಿಗಳಿಗೆ ಬರೆದಿದ್ದೇನೆ, ನಾನು ಎಲ್ರಿಗೂ ಬರೆದಿದ್ದೇನೆ. ಒಂದು ಅತಿಥಿ ಶಿಕ್ಷಕರ ನೇಮಕಾತಿ ಹೇಳ್ಕೊಡ್ತಾರೆ, ನಾನು ಇದಕ್ಕೆ ಇಷ್ಟು ಬಿಡ್ತೇನೆ, ಇಷ್ಟು ಕೊಡ್ತೇನೆ. ಒಂದು ನೋಡಿ, ಅಕಾಡೆಮಿ ಇರುವಂಥದ್ದು ಕನಿಷ್ಠ ಅನುದಾನದಿಂದ ಇಷ್ಟು ಮಂದಿ ಶಿಕ್ಷಕರಿಗೆ ಕೊಡೋಕೆ ಸಾಧ್ಯನಾ? ಇಷ್ಟು ಕಡಿಮೆ ಅನುದಾನ ಇದ್ದರೆ, ಮೊದಲನಾಗಿ 80 ಲಕ್ಷ ಇದ್ದರೆ ಅನುದಾನ ಕೊಡ್ಲಿಕ್ಕೆ ಏನಾದರೂ ಮಾಡ್ಬೋದು. ಇದರಲ್ಲಿ ಅದು ಕೂಡ ನಿಯಮಾವಳಿ ಇಲ್ಲ. ಇದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ. ಆದರೂ ಕೂಡ ಇಷ್ಟು ಕೊಟ್ಟಾಗ ಏನು ಇದಕ್ಕೆ ಮಾಡಲಿಕ್ಕೆ ಯಾಕೆ ಇಚ್ಛಾಶಕ್ತಿ ಇಲ್ಲ? ನಾನು ಹೇಳೋದು ಈ ಬಗೆಗಾಗಿ ಯಾವ ರೀತಿ ಯುವಕರು ಪ್ರಸ್ತುತ ನೋಡಿ, ತುಳು ಬೋರ್ಡನ್ನು ಇನ್ನೊಂದು ನೋವು ನೋಡಿ, ಅರ್ಧ ಬೋರ್ಡ್ಗಳಲ್ಲೆಲ್ಲ ಕನ್ನಡ ಕಡ್ಡಾಯ ಬೇಕೇ ಬೇಕು, ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಬೇಕೇ ಬೇಕು. ಹಾಗಂತ ತುಳುವನ್ನು ಯಾಕೆ ನಿಕೃಷ್ಟವಾಗಿ ನೋಡಬೇಕು? ನಮ್ಮ ತುಳುನಾಡಿನಲ್ಲಿ ತುಳು ಕೂಡ ಕಡ್ಡಾಯ ಆಗಬೇಕು. ಪ್ರಾದೇಶಿಕ ಭಾಷೆಗಳಿಗೆ ಸರ್ಕಾರದ ಮಾನ್ಯತೆ ಇದ್ದಾಗ ಯಾಕೆ ನಾವು ಅರ್ಜಿ ಕೊಟ್ಟಿದ್ದೇವೆ, ನಾವು ಹೋಗಿದ್ದೇವೆ, ನಾನೇ ಕೂಡ ಹೋಗಿದ್ದೇನೆ.
ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಕೇಳ್ತಾ ಇದ್ದೇವೆ, ಆದರೆ ಯಾಕೆ ಕೊಡ್ತಾ ಇಲ್ಲ? ಈಗ ಇನ್ನುಳಿದ ಸಂಸ್ಥೆಗಳು ಅವರಿಗೆ ಇಂಗ್ಲಿಷು ಹಾಕ್ಲೇಬೇಕಾಗ್ತದೆ. ಆವಾಗ ತುಳುವಿಗೆ ಏನು ಸ್ಥಾನಮಾನ? ಇಲ್ಲಿ ಏನು ಸ್ಥಾನಮಾನ? ಹಾಗಾದ್ರೆ ಇಲ್ಲಿ ಅದರ ಬಗ್ಗೆ ಕೇಳುವವರು ಯಾರು? ಖಂಡಿತ. ಬೆಕ್ಕಿನ ಗುತ್ತಿಗೆ ಗಂಟೆ ಕಟ್ಟುವವರು ಯಾರು? ಖಂಡಿತ. ಬೆಂಗಳೂರಿನಂಥ ಪ್ರದೇಶಗಳಲ್ಲಿ ಕನ್ನಡ ಹೊರತುಪಡಿಸಿ ಆಂಗ್ಲ ಭಾಷೆಗಳನ್ನು ತಮ್ಮ ನಾಮಫಲಕಗಳಲ್ಲಿ ಉಲ್ಲೇಖವನ್ನು ಮಾಡಿದರೆ ಆ ಬೋರ್ಡನ್ನು, ಆ ಸಂಸ್ಥೆಗಳನ್ನೇ ಹೊಡೆದಾಕ್ತಾರೆ. ಕರಾವಳಿಗರು ಯಾರು ಅಂಥ ಆಕ್ರೋಶವನ್ನು ಎಲ್ಲೂ ಕೂಡ ಇಲ್ಲಿ ತನಕ ವ್ಯಕ್ತಪಡಿಸಿ. ಈಗ ಅವರು ಹೇಳಿದ್ರಲ್ಲ ಪವನಾಜರು, ಏನು ಬಾಲೆ ಬುಲ್ತಿಜಿಂದ ಅಪ್ಪೆ ಮೆರೆಗುರ್ಪುಜಿ ಅಂತೇಳಿ, ಆ ಸನ್ಯಾಬಾನವನ್ನು ಉಣಿಸುದಲ್ಲ ಅಂತೇಳಿ. ಮಗು ಈಗ ಕೂಗುವ ಮಗು ಯಾರು ಅಂತ ಬೇಕಲ್ಲ, ಪ್ರಮುಖ. ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ, ಮಗು ಯಾರು, ಅಳುವಂತ ಮಗು ಯಾರು ಅಂತ. ಈಗ ಇಲ್ಲ, ಆ ಮಗುವಿಗೆ ಕೂಡ ಉಂಟಲ್ಲ, ಇದೇ ಆಗಿದೆ, ಅದಕ್ಕೆ ಹೊಂದ್ಕೊಂಡು ಬಿಟ್ಟಿದೆ ಅಂತ ಹೇಳಿ. ನಾನು ಹೇಳುವಂದು ತವಳುವ ಮಾತೆ ಮಕ್ಕಳು ಯಾರು? ಕೇವಲ ಒಂದಷ್ಟು ಸಂಘಟನೆಯವರು ಮಾತ್ರವಾ? ಅಲ್ಲ, ಕೇವಲ ಪ್ರಚಾರಕ್ಕೆ. ನಾನು ಹೇಳುವಂಥದ್ದು, ಬಾವುಟಗುಡ್ಡೆಯಲ್ಲಿ ಒಂದು ನಮ್ಮ ತುಳು ಹೋರಾಟಗಾರರ ಮೂರ್ತಿ ಪ್ರತಿಷ್ಠಾಪನೆ ಆಯಿತು, ಕೆದಂಬಾಡಿ ರಾಮಗೌಡ. ಬಹಳ ಸಂತೋಷ. ಆದರೆ ಆ ಕಾರ್ಯಕ್ರಮ ಯಾವ ರೀತಿ ಆಯಿತು? ತುಳುವಲ್ಲಿ ಆಯ್ತಾ? ಬಾವುಟಗುಡ್ಡೆ ಅನ್ನುವಂಥ ಹೆಸರು ಹೇಗೆ ಆಯಿತು? ಆ 1853 ಸ್ವಾತಂತ್ರ್ಯ ಸಂಗ್ರಾಮದ್ದು ಏನಿದೆ ಇಲ್ಲಿ ಮಳೆಯೊಳಗೆ? ಏನಿದೆ? ಬಾವುಟಗುಡ್ಡೆ ಒಂದಿರೋದು, ಅದು ಉಂಟಾ ಈಗ ತುಳುವಿಗೆ? ಉಂಟಾ? ಉಂಟಾ? ಏನಾದರೂ ವ್ಯವಸ್ಥೆ ಉಂಟಾ ಅಲ್ಲಿ? ನಾವು ಯಾರ್ಯಾರು ಬದಿಯಲ್ಲಿ ಹೋಗಿ ಪಾಪ ಹುಡುಗರನ್ನು ಸೇರಿಸಿ ಆ ತುಳು ಧ್ವಜವನ್ನು ಹಾರಿಸುವಂಥದ್ದು, ಅದನ್ನು ಕೂಡ ಅದು ತುಳುವಿದ್ದಲ್ಲ ಅಂತ ಹೇಳುವಂಥ ವಾದ ಮಾಡಲಿಕ್ಕೆ ತುಂಬ ಮಂದಿ ಇದ್ದಾರೆ. ಆವಾಗ ನಾನು ಹೇಳೋದು, ತುಳುವರೇ ತುಳುವಿಗೆ ಲಿಪಿ ಇಲ್ಲ, ಅದು ತುಳು ಲಿಪಿ ಅಲ್ಲ. ಏನು ವೆಂಕಟರಾಜ ಪುಣಿಚಿತರಿಗೆ ಬೇರೆ ಕೆಲಸ ಇಲ್ಲ? ಅವರು ಈಗ ಮೊನ್ನೆ ತುಳುವಲ್ಲಿ ಬಂದಿದೆ, ಕೋಡೆಬೂರ್ನ ತೆಡ್ಲಿಗಬೂರ್ನ ಲಾಂಬುಲು ಅಂತೇಳಿ. ಏನು ಟೆಕ್ನಿಕಲ್ ವಿಷಯ ಗೊತ್ತಿದ್ದವರು. ಹಾಗಾದ್ರೆ ಹಿಂದಿನವರು ಏನಲ್ಲ, ತುಳುವಿಗೆ ಲಿಪಿ ಇಲ್ಲದೆ ತುಳು ಮಲಯಾಳಂ ಲಿಪಿ ಅಂತೇಳಿ ಅಲ್ಲಿ ಉಲ್ಲೇಖ ಇರುವುದಾ? ಹಾಗಾದ್ರೆ ಇಷ್ಟು ಕೆಲಸ ಮಾಡಿದವರು ಇವರೆಲ್ಲ ಕೆಲಸ ಮಾಡಿದ್ದೇನು? ಆಯ್ತಾ? ಹೇಳುವಂಥದ್ದು ತುಳುವಿನ ಲಿಪಿಯ ಬಗ್ಗೆ ಒಂದು ಬೇರೆ ರೀತಿಯ ವಾದಗಳು. ತುಳುವಿನ ಭಾಷೆಯನ್ನು ಅನುಷ್ಠಾನ ಯಾಕೆ ಇಲ್ಲಿಗೆ ಬರುವಾಗ ಒಂದು ಸ್ವಾಗತ ನಾಮಫಲಕಗಳು ಖಂಡಿತ ಎಲ್ಲಾದ್ರೂ ಹಾಕಿದ್ದು ನೋಡಿದೆವ ನಾವು? ಕನ್ನಡ ಲಿಪಿಯಲ್ಲಿ ಹಾಕಿ ತುಳು ಭಾಷೆಯಲ್ಲಿ ಹಾಕುವಂಥದ್ದು ನೋಡಿದ್ದೀರಾ? ಎದುಕೋರಿನಂತ ಹಾಕುವಂಥ ಎಲ್ಲಾದ್ರೂ ಉಂಟಾ? ಇಲ್ಲ ಇಲ್ಲ ಇಲ್ಲಲ್ಲ, ಬೇಡ. ನಾವು ಪ್ರಪ್ರಥಮವಾಗಿ ಕರಾವಳಿ ಉತ್ಸವ ನೋಡಿ. ಕರಾವಳಿ ಅಂದ್ರೆ ಏನು? ನಾನು ಕೇಳಿದ್ದು ಕರಾವಳಿ ಅಂದ್ರೆ ಏನು? ಕರಾವಳಿ ಉತ್ಸವ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ಅಲ್ಲ ಹೇಳುವಂಥದ್ದು. ಕರಾವಳಿ ಅಂತ ಅದು ತುಳುನಾಡು ಅಂತ ಹೆಸರು ಕೊಡ್ಲಿಕ್ಕೆ ಏನು? ನಾನು ಹಲವಾರು ಬಾರಿ ಅದು ಕರಾವಳಿ ಉತ್ಸವ ಅಲ್ಲ, ಅದು ತುಳುನಾಡು ಉತ್ಸವ ಆಗ್ಬೇಕಂತ ಕೊಟ್ಟಿದ್ದೇನೆ. ಕಟ್ಟ ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕರಾವಳಿ ಉತ್ಸವದಲ್ಲಿ ತುಳುವಿಗೆ ಸ್ಥಾನಮಾನ ಇಲ್ಲದಿರುವಾಗ ನಾನು ಜಗಳ ಮಾಡಿದ್ದು ಅಂತೇಳಿ. ನಾನು ಜಗಳ ಮಾಡಿ ತುಳು ರಥವನ್ನ ಕೊಂಡೋದದ್ದು. ಆಯ್ತಾ? ಏಪ್ರಿಲ್ 5 ತಾರೀಕಿನಂದು ಸುಳ್ಯದಿಂದ ನನ್ನ ಅಕಾಡೆಮಿ ಅಧ್ಯಕ್ಷನಾಗಿರುವಾಗ ನಾವು ಅಲ್ಲಿಂದ ರಥವನ್ನು ಮಂಗಳೂರಿಗೆ ತಂದದ್ದು ಅಂತೇಳಿ. ಕರಾವಳಿ ಉತ್ಸವದಲ್ಲಿ ಪ್ರಪ್ರಥಮವಾಗಿ ಜಿಲ್ಲಾಧಿಕಾರಿಗಳ ಕೈಯಲ್ಲಿ, ಮಂತ್ರಿಗಳ ಕೈಯಲ್ಲಿ, ಶಾಸಕರುಗಳ ಕೈಯಲ್ಲಿ ತುಳು ಧ್ವಜವನ್ನು ಕಟ್ಟಿದಂಥ ರಥವನ್ನು ತುಳುಮಾತೆಯ ಭಾವಚಿತ್ರ, ಈಗ ನೋಡಿ ಅಧ್ಯಕ್ಷರು ಕೂತಲ್ಲಿ ನೋಡಿದಿರಿ ತುಳುಮಾತೆಯ ಭಾವಚಿತ್ರವನ್ನು ನಾವು ಬಂದ ಮೇಲೆ ರಚನೆ ಮಾಡಿದ್ದು ಅಂತೇಳಿ. ಇದನ್ನೆಲ್ಲ ಇಂಥದ್ದೆಲ್ಲ ಮಾಡಿದರೆ ಕಟ್ಟ ಕಡೆಗೆ ನೋಡಿ ಅದರ ಬಗ್ಗೆ ಆಸಕ್ತಿ. ನಾನು ಗೂಗಲ್ನವರು ಯಾಕೆ ಆಸಕ್ತಿ ತಳೆದ್ರು, ಇಂಥ ಹೋರಾಟಗಾರರಿಗೆ ಇದು ಸ್ಫೂರ್ತಿ ಆಗ್ತದೆ ಅಂತೇಳಿ. ನಾವು ಯಾವುದೇ ಭಾಷೆನ ದ್ವೇಷ ಇಲ್ಲ ನೋಡಿ. ನಮ್ಮಲ್ಲಿ ಇಲ್ಲಿನ ಕುರುಬ ಸಂಘಕ್ಕೆ ಉಚಿತವಾಗಿ ನಾವು ಅವರಿಗೆ ಅವಕಾಶ ಕೊಟ್ಟಿದ್ದೇವೆ. ಅವರು ತುಳು ಮಾತಾಡುವವರು ಇದ್ದಾರೆ, ಅವರು ಹೇಳ್ತಾರೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳ್ತಾರೆ. ಆಯ್ತಾ? ಅದರಿಂದ ಎದುರು ತುಳು ಅಕಾಡೆಮಿ ಎದುರು 50 ಸೆನ್ಸ್ ಸ್ಥಳ ಕನ್ನಡ ಭಾಷಿಗರ ಒಂದು ಸಂಸ್ಥೆಗಿದೆ. ಖುಷಿ ಆಗ್ತದೆ. ಆದರೂ ಕೂಡ ಅವರು ಕೂಡ ನಮಗೆ ಸಪೋರ್ಟ್ ಕೊಡ್ತೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ನ್ಯಾಯ ಯಾರು ಕೊಡುದು? ನಮಗೆ ಇರುವಂಥದ್ದು ಎಲ್ಲ ವಿಭಾಗಗಳಿಗೆ ಎಲ್ಲ ರೀತಿಯ ಹೋರಾಟ ಮಾಡಬೇಕಂತಿದ್ರೆ ಮೊದಲು ತುಳುವರು ಜಾಗೃತರಾಗಬೇಕು. ಖಂಡಿತ ತುಳುವರು ಜಾಗೃತರಾಗಬೇಕು. ಈಗ ಸರಿ ನೋಡಿ ಸರ್, ಸರಿ ನೋಡಿ, ತುಳು ಚಲನಚಿತ್ರ ಅಲ್ಲ ರಂಗಭೂಮಿ, ಈ 2 ವಿಭಾಗಕ್ಕೆ ಸರ್ಕಾರದಿಂದ ಏನು ನ್ಯಾಯ? ಏನಾದ್ರೂ ಇದೆಯಾ? ವಿಶ್ವದಾದ್ಯಂತ ರಂಗಭೂಮಿ ಕಲಾವಿದರು ತುಳುವನ್ನ ತುಂಬ ಪ್ರಸಾರ ಮಾಡ್ತಾರೆ ವಿಶ್ವದಾದ್ಯಂತ. ಆಯ್ತಾ? ಈಗ ಯಕ್ಷಗಾನದಲ್ಲಿ ತುಳುವಿಗೆ ಏನು? ತುಳು ಯಕ್ಷಗಾನ ರಂಗಭೂಮಿಗೆ ಏನಿದೆ? ಏನಿದೆ? ಪ್ರಶಸ್ತಿಯಲ್ಲಿ ಏನಿದೆ? ಮಾಶಾಸನದಲ್ಲಿ ಏನಿದೆ? ಅದರ ತೊಡಕುಗಳನ್ನೆಲ್ಲ ಇಲ್ಲಿನ ವ್ಯವಸ್ಥೆ ಅದು ಸರಿಪಡಿಸದೆ ಹೋದರೆ
ಖಂಡಿತ. ನೋಡಿ, ಒಬ್ಬರಿಗೆ ಆಸಕ್ತಿ ಬರಬೇಕಂತಿದ್ರೆ ಇಲ್ಲಿನ ಕಲಾವಿದರಿಗೆ ಸಿಗುವಂಥ ಮಹಾಶಾಸನ ಆಗಿರ್ಬೋದು, ಇಲ್ಲಿನ ಕಲಾವಿದರಿಗೆ ಸಿಗುವಂಥ ಸರ್ಕಾರದ ಗೌರವಗಳು ಇದೆಲ್ಲ ಸಿಕ್ಕಾಗ ತುಳುವಿಗೆ ನಾನು ಹೋದರೆ ಸಿಗ್ತದೆ ಆ ಒಂದು ಆಶೆಯಿಂದ ಆದರೂ ಹೋರಾಟ ಮಾಡ್ತಾರೆ ಅದಕ್ಕೆ. ಆಯ್ತಾ? ಇದು ಏನು ಇಲ್ಲದಿದ್ರೆ ಯಾರು ದುಡಿತಾರೆ ತುಳುವಿಗೋಸ್ಕರ? ಖಂಡಿತ ಖಂಡಿತ. ಪವನ ಸರ್, ಕೊನೆಯದಾಗಿ ಹೇಳೋದಾದ್ರೆ, ಈಗ ತಾವು ಹಲವಾರು ವರ್ಷಗಳಿಂದ ಲಿಪಿಯ ಕುರಿತಾಗಿ ಹಲವು ಅಧ್ಯಯನಗಳನ್ನು ಕೂಡ ನಡೆಸಿದ್ರಿ. ಅದರ ಜೊತೆಗೆ ಈಗ ಕತ್ತಲ್ ಸರ್ ಅವರು ಕೂಡ ಹೇಳಿರುತ್ತಾರೆ, ಕೆಲವೊಂದು ಸಂಘಟನೆಗಳು ಸೇರಿಕೊಂಡು ಕೆಲವೊಂದು ಆ್ಯಪ್ಗಳನ್ನು ಕೂಡ ಗುರುತಿಸಿತ್ತು, ಅಂದರೆ ಚಾಲ್ತಿಗೆ ತಂದಿತ್ತು ಈ ಒಂದು ಲಿಪಿಗೋಸ್ಕರವಾಗಿ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದ 2ನೇ ಅಧಿಕೃತ ಭಾಷೆ ಅಥವಾ ಗೂಗಲ್ ಟ್ರಾನ್ಸ್ಲೇಟಲ್ಲಿ ಕರೆಕ್ಟಾಗಿ ಲಿಪಿ ಬರುವಂಥ ವಿಚಾರದ ಕುರಿತಾಗಿ ಮತ್ತು ಲಿಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಉತ್ತಮ ಬೆಳವಣಿಗೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಬೋದಾ? ಖಂಡಿತ. ಯಾಕಂದ್ರೆ ಯುನಿಕೋಡ್ನಲ್ಲಿ ಸದ್ಯದಲ್ಲೇ ಬಹುಶಃ ಇನ್ನು 1 ವರ್ಷದ ಒಳಗಡೆ ಯುನಿಕೋಡ್ ಬರ್ಬೋದು ತುಳುವಿಗೆ. ಅದು ಬಂದಾಗ ಲಿಪಿ ಬರ್ತದೆ. ಆವಾಗ ನಾವು ಏನು ಮಾಡಬೇಕಾಗುತ್ತದೆ, ಒಂದು ಹಾಗೆ ನೋಡ್ಲಿಕ್ಕೆ ಹೊರಟ್ರೆ ಸಾಫ್ಟ್ವೇರ್ ಡೆವಲಪರ್ಗಳಿಗೆ, ಫಾಂಟ್ ಡೆವಲಪರ್ಗಳಿಗೆ ಉದ್ಯೋಗ ಬರ್ಬೋದು. ಯಾಕಂದ್ರೆ ತುಳು ಫಾಂಟ್ ಮಾಡಬೇಕು, ಸಾಫ್ಟ್ವೇರ್ ಬರಿಬೇಕು, ಯಾವುದಕ್ಕೆ ಕನ್ನಡ ಲಿಪಿಯಲ್ಲಿರುವ ತುಳುವನ್ನು ತುಳು ಲಿಪಿಗೆ ಬದಲಿಸಲಿಕ್ಕೆ. ವಿಕಿಪೀಡಿಯಾದಲ್ಲಿ 2500 ಲೇಖನ ಇದೆ. ಆ ಹೊತ್ತಿಗೆ ಅದು 3000 ಆಗ್ತದೆ, 4000 ಆಗಿರ್ತದೋ ಗೊತ್ತಿಲ್ಲ. ಅಷ್ಟು ಲೇಖನಗಳನ್ನು ತುಳು ಲಿಪಿಗೆ ಬದಲಾವಣೆ ಮಾಡಬೇಕು. ಅದಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೊಂದು, ನಾನು ಆಗ ಹೇಳಿದೆ, OCR ಅಂತ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್, ಅದಕ್ಕೆ ಪೂರಕವಾಗಿ ಇನ್ನೊಂದಿಷ್ಟು ಹೇಳೋದಾದ್ರೆ, ಈ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಒಂದಿದೆ. ಟೆಕ್ಸ್ಟ್ ಟು ಸ್ಪೀಚ್ ಅಂದ್ರೆ ಒಮ್ಮೆ ಪಠ್ಯದ ಮೇಲೆ, OCR ಮೂಲಕ ಪಠ್ಯದ ಮೇಲೆ ಪಠ್ಯವನ್ನು ಕಂಪ್ಯೂಟರ್ ಓದಿ ಹೇಳುದು. ಈಗ ಕನ್ನಡಕ್ಕೆ ಇದೆ, ಕನ್ನಡಕ್ಕೆ ಅದುವೇ ಕಂಪ್ಯೂಟರ್ ಅಥವಾ ತಂತ್ರಾಂಶಗಳೇ ಓದಿ ಹೇಳ್ತವೆ ಧ್ವನಿಯ ಮುಖಾಂತರ. ಇದರ ಧ್ವನಿ, ಪಠ್ಯದಿಂದ ಧ್ವನಿಗೆ. ಇದರ ಲಾಭ ಏನಂದ್ರೆ, ದೃಷ್ಟಿವಂಚಿತರಿದ್ದಾರಲ್ಲ, ಕಣ್ಣು ಕಾಣದವರು, ಅವರಿಗೆ ಸ್ಕ್ರೀನ್ ನಲ್ಲಿ ಏನು ಬರ್ತದೆ ಅಂತ ಓದ್ಲಿಕ್ಕೆ ಆಗುದಿಲ್ಲ. ಈಗ ತುಳು ಲಿಪಿ ಇದ್ದರೆ, ತುಳು ಯುನಿಕೋಡ್ ಇದ್ದರೆ, ತುಳು ಧ್ವನಿ ಪಠ್ಯದಿಂದ ಧ್ವನಿಗೆ ಎಂಜಿನ್ ತಯಾರಾದಾಗ ಹೆಡ್ಸೆಟ್ ಹಾಕೊಂಡು ಅಥವಾ ಸ್ಪೀಕರ್ ಹಾಕೊಂಡು ಅವರು ಪರದೆಯಲ್ಲಿ ಇದನ್ನು ಓದ್ಬೋದು. ತುಳು ಪುಸ್ತಕಗಳನ್ನು ಓದ್ಬೋದು, ಮಂದಾರ ರಾಮಾಯಣ ಅಥವಾ ಹೌದು ತುಳು ಲಿಪಿಯಲ್ಲಿ ಅಥವಾ ತುಳು ಭಾಷೆಯಲ್ಲಿ ಇರುವ ಸಾಹಿತ್ಯವನ್ನು ಓದ್ಬೋದು. ಈಗ ತುಳು ಬಹುಮಟ್ಟಿಗೆ ಏನಾಗಿದೆ ಅಂದ್ರೆ ಓರಲ್ ಕಲ್ಚರ್ ಆಗಿಬಿಟ್ಟಿದೆ. ತುಳು ಬರವಣಿಗೆಯಲ್ಲಿ ತುಂಬಾ ಕಡಿಮೆ. ಈಗ ತುಳು ಭಾಷೆಯಲ್ಲಿ ದಾಖಲಾತಾದಂತಹ ಪುಸ್ತಕಗಳು ತುಂಬಾ ಕಡಿಮೆ ಇವೆ ತುಳು ಭಾಷೆಯಲ್ಲಿ. ತುಳು ಭಾಷೆಯ ಬಗ್ಗೆ ತುಂಬಾ ಸಂಶೋಧನೆಗಳಾಗಿವೆ, ಬೇಕಾದಷ್ಟಾಗಿದೆ ತುಳು ಸಾಹಿತ್ಯದ ಬಗ್ಗೆ. ಆದರೆ ಆ ಸಂಶೋಧನೆಗಳ ಮಾಡಿದ ಔಟ್ಪುಟ್ ಪುಸ್ತಕಗಳು ಎಲ್ಲ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಇವೆ, ಕನ್ನಡದಲ್ಲಿದೆ. ಉದಾಹರಣೆಗೆ ತುಳುನಾಡಿನ ಕಥೆಗಳು, ತುಳುನಾಡಿನ ಸಾಹಿತ್ಯ, ತುಳುನಾಡಿನ ಕಲೆ ಎಲ್ಲ ಪುಸ್ತಕಗಳು ಬಂದಿವೆ, ಆದರೆ ಕನ್ನಡದಲ್ಲಿವೆ. ನಮಗೆ ತುಳು ವಿಕಿಪೀಡಿಯಾ ಮಾಡುವಾಗ, ವಿಕಿಪೀಡಿಯಾದಲ್ಲಿ ಹೇಗಂತ ಯಾವುದೇ ಒಂದು ಲೇಖನಕ್ಕೆ ನಾವು ಆಕಾರವನ್ನು ಕೆಳಗಡೆ ಪಟ್ಟಿ ಮಾಡಬೇಕು. ಸೊ ನಾವು ತುಳು ಲೇಖನಕ್ಕೆ ತುಳುವಿನದ್ದೇ ಆಕಾರ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ತುಳುವಿನಲ್ಲಿ ವಿಶ್ವಕೋಶದ ಮಾದರಿಯ ಪುಸ್ತಕಗಳೇ ಬಂದಿಲ್ಲ. ಕಥೆ ಕವನ ಕಾದಂಬರಿಗಳನ್ನು ನಾವು ಆಕಾರ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ತುಳು 7, 8, 9, 10ನೇ ತರಗತಿಗೆ ತುಳು ಮಾಡಿದ್ರಲ್ಲ ಪಠ್ಯ ಪುಸ್ತಕ ಹೈಸ್ಕೂಲಲ್ಲಿ, ಅವರಿಗೆ ಓದ್ಲಿಕ್ಕೆ ಪಠ್ಯ ಪುಸ್ತಕ ಬಿಟ್ಟರೆ ಬೇರೆ ಏನಿದೆ? ಕಥೆ ಕವನ ಕಾದಂಬರಿಗಳು ಬಿಟ್ಟು ಬಿಡಿ, ಅದೇನೋ ಸ್ವಲ್ಪ ಒಂದಿಷ್ಟು ಇರ್ಬೋದು. ಬಟ್ ವಿಶ್ವಕೋಶದ ಮಾದರಿಯ ತುಳುವಿನಲ್ಲಿ ವಿಶ್ವಕೋಶ ಎಲ್ಲಿದೆ? ಆಕಾರಗಳು ಎಲ್ಲಿ? ಒಬ್ಬ ವಿದ್ಯಾರ್ಥಿಗೆ ಕೋಟಿ ಚೆನ್ನೈ ಅಥವಾ ತುಳುನಾಡ ಸಿರಿ ಬಗ್ಗೆ ಬರ್ಕೊಂಬ ಅಂತ ಹೇಳಿದರೆ ಅವನು ಮಾಹಿತಿಗೆ ಎಲ್ಲಿ ಹೋಗ್ಬೇಕು? ಕನ್ನಡಕ್ಕೆ ಹೋಗ್ಬೇಕಷ್ಟೇ. ತುಳುವಲ್ಲಿ ಎಲ್ಲುಂಟು? ತುಳು ವಿಕಿಪೀಡಿಯಾದಲ್ಲಿ ಈಗ ಇದೆ, ಅದು ಬಿಟ್ಟರೆ ಇನ್ನೆಲ್ಲಿದೆ? ನಾವು ತುಳು ವಿಕಿಪೀಡಿಯಾದಲ್ಲಿ ಅದೇ ಒಂದು ಯೋಜನೆಯೇ ಮಾಡಿದ್ವಿ, ತುಳು ಪಠ್ಯ ಪುಸ್ತಕ ಲೇಖನಗಳ ಯೋಜನೆ ಅಂತ. ಅದು ಅಲ್ಲೇ ಉಂಟು, ಅದಕ್ಕೆ ಯಾರು ಲೇಖನ ಹಾಕ್ಲೇ ಇಲ್ಲ, ಹಾಗೆ ಉಂಟು. 700 ಲೇಖನಗಳ ಪಟ್ಟಿ ಮಾಡಿ ಹಾಕಿದ್ದೇನೆ ನಾನು. ತುಳು ಟೆಕ್ಸ್ಟ್ ಬುಕ್ ನೋಡಿ, ಕನ್ನಡ ಮತ್ತೆ ಇಂಗ್ಲಿಷ್ ವಿಕಿಪೀಡಿಯಾದಲ್ಲಿ ಇರುವ ಲೇಖನಗಳ ಹೆಸರುಗಳನ್ನು ಪಕ್ಕದಲ್ಲೇ ಕೊಟ್ಟಿದ್ದೇನೆ. ಅದನ್ನು ಅನುವಾದ ಮಾಡಿ ಹಾಕಬೇಕು. ಅದು ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಇರುವಂತದ್ದಕ್ಕೆ. ಕೆಲವು ಮೂಲ ತುಳುವಿನ ವಿಷಯಗಳಿಗೆ, ಈಗ ಆಟಿಕಳಂಜ ಇಂಥದ್ದೆಲ್ಲ ತುಳುವಿನಲ್ಲೇ ಬರ್ಬೇಕಷ್ಟೇ. ಕನ್ನಡದಿಂದ ತುಳುವಿಗೆ ಮಾಡ್ಲಿಕ್ಕೆ ಕನ್ನಡದಲ್ಲಿ ಬೇಕಲ್ವಾ? ಸೊ ಮಾಹಿತಿ, ಈಗ ಇದು ಇನ್ಫಾರ್ಮೇಶನ್ ಏಜ್, ಮಾಹಿತಿಯ ಯುಗ ಇದು. ಸೊ ಮಾಹಿತಿ ನಮಗೆ ತುಳು ಲಿಪಿಯಲ್ಲಿ ಅಥವಾ ತುಳು ಭಾಷೆಯಲ್ಲಿ ಬೇಕು. ತುಳು ಸಾಹಿತಿಗಳು, ತುಳು ಕಲಾವಿದರು, ತುಳುವಿನವರು, ಮುಖ್ಯವಾಗಿ ಸಾಹಿತಿಗಳು ತುಳು
ಕತೆ ಕವನ ಕಾದಂಬರಿ ಬರೆಯೋದ್ರಿಂದಲೇ ತುಳು ಭಾಷೆಯನ್ನು ನಾವು ಬೆಳೆಸ್ತೇವೆ ಅಂತ ಅಂದ್ಕೊಂಡಿದ್ದಾರೆ. ಅದು ಕತೆ ಕವನ ತುಳು ಬೇಕು ಬೇಡ ಅಂತ ಹೇಳುವುದಿಲ್ಲ. ಜೊತೆಗೆ ಪೂರಕವಾಗಿ ವಿಶ್ವಕೋಶದ ಶೈಲಿಯಲ್ಲಿ ಮಾಹಿತಿ ರಚನೆ, ಸಾಹಿತ್ಯದ ರಚನೆ ಆಗಬೇಕು. ಓಕೆ ಓಕೆ ನಾವೀಗ ಸಾಹಿತ್ಯವನ್ನು 2 ವಿಭಾಗ ಮಾಡೋದಿದ್ರೆ, ಹ್ಮ್ ಕಥನ ಸಾಹಿತ್ಯ ಮತ್ತು ಮಾಹಿತಿ ಸಾಹಿತ್ಯ ಅಂತ ನಾವು ವಿಭಾಜನೆ ಮಾಡುವುದಿದ್ದರೆ, ಹ್ಮ್ ತುಳುವಿನಲ್ಲಿ ಕಥನ ಸಾಹಿತ್ಯ ಒಂದು ಸ್ವಲ್ಪ ಮಟ್ಟಿಗೆ ಇದೆ, ಮಾಹಿತಿ ಸಾಹಿತ್ಯ ಇಲ್ಲ. ಹ್ಮ್ ಹ್ಮ್ ಮಾಹಿತಿ ಸಾಹಿತ್ಯ ನಮಗೆ ಬೇಕು. ಖಂಡಿತ. ಅದು ಅದರ ಮೂಲಕ ನಾವು ಈ ಅನುವಾದ ಅದು ಇದಕ್ಕೆ ಎಲ್ಲದೂ ಅದು ಉಪಯೋಗ ಆಗ್ತದೆ. ಹ್ಮ್ ಹ್ಮ್ ಓಕೆ 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 ದಯಾನಂದ್ ಸರ್, ಕೊನೆಯದಾಗಿ ಹೇಳೋದಾದ್ರೆ ಈ ವಿಚಾರದ ಕುರಿತಾಗಿ. ನಾವು ಅರವಿಂದ್ ಲಿಂಬಾವಳಿಯವರು ಸಂಸ್ಕೃತಿ ಆಗಿದ್ದಾಗ ಹ್ಮ್ ತುಳು ಲಿಪಿಗೆ ರಾಜ್ಯ ಮತ್ತು ರಾಷ್ಟ್ರ ಮಾನ್ಯತೆ ಸಿಕ್ಕಿದೆ, ಓಕೆ ಲಿಪಿಗೆ. ಹ್ಮ್ ಹ್ಮ್ ಆದ್ದರಿಂದ ಇವರು ಹೇಳಿದ ಹಾಗೆ ತುಳು ಲಿಪಿ ಒಂದು ಯುನಿಕೋಡ್ಗೆ ಸೇರಿದರೆ ಹ್ಮ್ ಖಂಡಿತವಾಗಿಯೂ ತುಳುವಿಗೆ ಖಂಡಿತ ನ್ಯಾಯ ಸಿಕ್ಕಿತ್ತು, ಸಿಗ್ಬೋದು. ಈಗ ಇವರು ಹೇಳಿದಾಗೆ ಯಾವುದೆಲ್ಲ ಈ ತಾಂತ್ರಿಕ ವಿಭಾಗದಲ್ಲಿ ನಾವು ತುಳುವನ್ನು ಸೇರಿಸಲಿಕ್ಕೆ ಸಾಧ್ಯತೆ ಇದೆ. ಈಗ ಪುಸ್ತಕಗಳೇನಾಗ್ತದೆ, ಅದು ಸಂಗ್ರಹಿತವಾಗಿ ಅಲ್ಲೇ ಇರ್ತದೆ. ಅವರು ಹೇಳಿದಾಗೆ ಧ್ವನಿಯಲ್ಲಿ ಸಮಾಜಕ್ಕೆ ತಲುಪಿಸುವಂಥ ವ್ಯವಸ್ಥೆ ಆಗಬೇಕು. ಅದು ಆದರೆ ಅದೀಗ ಸದ್ಯಕ್ಕೆ ಅದು ಖಂಡಿತ ಅದು ಏನು ತುಳುವಿನ ಒಂದಷ್ಟು ವಿಶ್ವಕ್ಕೆ ಅದು ಪಸರಿಸಲಿಕ್ಕೆ ಅಲ್ಲ, ಇನ್ನುಳಿದ ಭಾಷಿಗರು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಲ್ಲಿ ಗೂಗಲ್ನ ವಿಷಯದಲ್ಲಿ ಇದು ನಾವು ಆ ವಿಷಯದಲ್ಲಿ ಮಾತಾಡೋದ್ರಿಂದ ಒಂದಷ್ಟು ನಾನು ಈ ಮುಖೇನ ಒಂದು ನಿಕಟಪೂರ್ವ ಅಧ್ಯಕ್ಷನಾಗಿ ತುಳುವಿನಲ್ಲಿ ತುಳು ಮಾತೆಯ ಮಗನಾಗಿ ನಾನು ಎಲ್ಲ ಸಂಘಟನೆಯಲ್ಲಿ ವಿನಂತಿಸಿಕೊಳ್ಳುವಂಥದ್ದು. ನಾನು ಅಧ್ಯಕ್ಷನಾಗಿರುವಾಗ ಯಾವುದೇ ವಿಭಾಗದಲ್ಲಿ ಬಂದರೂ ಇಲ್ಲ ಅಂತ ಹೇಳಲಿಲ್ಲ. ಎಲ್ಲ ರೀತಿಯಲ್ಲಿ ನಮ್ಮ ಶಕ್ತಿಯಾನುಸಾರ ಅಕಾಡೆಮಿಯ ಮಿತಿಯನ್ನು ಮೀರಿ ನಿಮ್ಮ ಒಂದು ವಿಭಾಗಕ್ಕೆ ನಾನು ಸಹಕಾರ, ಎಲ್ಲ ಮಾಧ್ಯಮಗಳಿಗೂ ಎಲ್ಲ ಮಾಧ್ಯಮಗಳು ಎಷ್ಟು ಸಾಧ್ಯತೆ ಇದೆ ಅಷ್ಟು ಸಹಕಾರ ನೀಡಿದ್ದೇನೆ. ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳು, ಎಲ್ಲ ಮಾಧ್ಯಮಗಳಿಗೆ, ದೃಶ್ಯ ಮಾಧ್ಯಮಗಳು ಕೂಡ ಈ ಗೂಗಲನ್ನು ಬಳಕೆ ಮಾಡಲಿಕ್ಕೆ ಆಗ್ತದೆ, ನಿಮ್ಮಿಂದ ಕೂಡ ಫೀಡ್ ಮಾಡೋಕ್ಕಾಗತ್ತೆ. ಹೌದು. ಆದ್ದರಿಂದ ದೃಶ್ಯ ಮಾಧ್ಯಮಗಳು, ಶ್ರಾವ್ಯ ಮಾಧ್ಯಮಗಳು ಮತ್ತು ಎಲ್ಲ ಸಂಘಟನೆಯವರು ಈ ಮಾಧ್ಯಮಗಳನ್ನು ಬಳಸಿಕೊಂಡು, ಅಂದರೆ ಸಾಮಾಜಿಕ ಜಾಲತಾಣಗಳನ್ನು ಯಾರೆಲ್ಲ ಈ ವಿಭಾಗದಲ್ಲಿ ಪರಿಣಿತರಿದ್ದೀರಿ ಅಲ್ಲ, ಆಸಕ್ತಿ ಇದ್ದೀರಿ, ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರವರೆಗೆ ಅಲ್ಲ ಹಿರಿಯರವರೆಗೆ ಈ ಒಂದು ಕ್ರಾಂತಿಯನ್ನು ಎಬ್ಬಿಸುವಂಥ ಕೆಲಸ ಇನ್ನು ಮುಂದಕ್ಕೆ ನಡೆಯಲಿ. ಈ ಗೂಗಲ್ನವರು ಕೊಟ್ಟ ಅವಕಾಶವನ್ನು ಅವರಿಗೆ ಆಶ್ಚರ್ಯ ಆಗಬೇಕು, ಹೀಗೆ ಮಾಡಿದರೆ ನನಗೆ ಲಾಭ ಉಂಟು, ಅದೇ ರೀತಿ ಅಧಿಕೃತ ರಾಜ್ಯ ಭಾಷೆ ಮಾಡಿದರೆ ಸರಕಾರಕ್ಕೂ ಲಾಭ ಉಂಟು ಅನ್ನುವಂಥ ಒಂದು ಮನಸ್ಥಿತಿಯನ್ನು ತರಬೇಕು ಮುಂದಿನ ದಿವಸಗಳೇ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಓಕೆ ಓಕೆ ಥ್ಯಾಂಕ್ ಯು ಸರ್. ಇಬ್ಬರಿಗೂ ಕೂಡ ನಮ್ಮ ಜೊತೆ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಹಲವಾರು ಮಾಹಿತಿಗಳನ್ನು ಕೂಡ ನೀಡಿದ್ರಿ, ಲಿಪಿ ವಿಚಾರದಲ್ಲಿ ಅಥವಾ ಗೂಗಲ್ ಟ್ರಾನ್ಸ್ಲೇಟ್ ವಿಚಾರವಾಗಿ ಇನ್ನು ಮುಂದಕ್ಕೆ ಯಾವ ರೀತಿಯಾದಂಥ ಹೆಜ್ಜೆಯನ್ನು ನಾವು ಇಡಬೇಕು ತುಳುವರು ಅನ್ನುವಂಥ ವಿಚಾರದಲ್ಲಿ ಇಬ್ಬರು ಅತಿಥಿಗಳು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಹಲವಾರು ಮಾಹಿತಿಗಳನ್ನು ನೀಡಿದ್ದೀರಾ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳು ಸರ್, ಪವನಜ್ ಸರ್ ಆ್ಯಂಡ್ ದಯಾನಂದ್ ಕತ್ತಲ್ ಸರ್ ಇಬ್ಬರಿಗೂ ಕೂಡ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.